ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಸಂಸ್ಥೆಯ ಲೋಕಾರ್ಪಣಾ ಸಮಾರಂಭ ಸರಿಸುಮಾರು 20 ವರ್ಷಗಳಿಂದ ತೊಕ್ಕೋಟು ಭಾಗದಲ್ಲಿ ಒಂದು ಸಣ್ಣ ಸಂಸ್ಥೆಯಾಗಿ ಪ್ರಾರಂಭಗೊಂಡಂಥ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಪ್ರಕಾಶ್ ರವರ ಒಂದು ಮುತುವರ್ಜಿಯಲ್ಲಿ, ಅವರ ಒಂದು ಶ್ರಮದಲ್ಲಿ, ಅವರೊಂದು ಪ್ರಯತ್ನದಲ್ಲಿ ಈ ಒಂದು ಸಂಸ್ಥೆ ಮುನ್ನಡೆಸ್ತಾ 20 ವರ್ಷಗಳ ಬಳಿಕ ಈ ಒಂದು ದೇರ್ಲಕಟ್ಟೆಯ ಭಾಗದಲ್ಲಿ ಕೂಡ ಒಂದು ಉತ್ತಮವಾದ ಒಂದು ವಿಶಾಲವಾದ ಒಂದು ಶೋರೂಮ್ ಅಂದರೆ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸುವಂಥ ಶುಭಗಳಿಗೆ ಈ ನಿಟ್ಟಿನಲ್ಲಿ ನಮ್ಮ ಉಳ್ಳಾಲ ಭಾಗದ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ನೇತಾರರ ಒಂದು ಕಾಳಜಿ, ಅವರ ಒಂದು ಶುಭ ಆಶೀರ್ವಾದ ಈ ಒಂದು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಸಂಸ್ಥೆಗೆ ಇರಲಿ ಎಂಬ ಆಶಯದೊಂದಿಗೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕಾಗಿ ಇವತ್ತಿನ ಆದಿತ್ಯವಾರ ದಿವಸ ಬಿಡುವಿಲ್ಲದ ಕಾರ್ಯಕ್ರಮಗಳಿದ್ದರೂ ಕೂಡ ನಮ್ಮ ಜೊತೆ ಎಲ್ಲರೂ ಬಂದು ಸೇರಿಕೊಂಡು ನಮ್ಮ ಪ್ರಕಾಶ್ ಅಣ್ಣನ ಒಂದು ಪ್ರೀತಿ ವಿಶ್ವಾಸಕ್ಕೆ ಒಂದು ಗೌರವ ಸಿಕ್ಕಿದಂತಾಗಿದೆ ಎಂಬುದಾಗಿ ಅವರ ಒಂದು ನಯ, ವಿನಯ, ಸಜ್ಜನ ಮತ್ತು ಗ್ರಾಹಕರನ್ನು ಸೆಳೆಯುವಂಥ ಒಂದು ಮನೋಭಾವಕ್ಕೆ ಸಾಕ್ಷಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಅವರ ಒಂದು ಪರಿಚಯವನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಚಂದ್ರ ತೊಕ್ಕೋಟ್ರವರು, ನಾಮನಿರ್ದಿಷ್ಟ ಸದಸ್ಯರಾಗಿರೋ ಚಂದ್ರ ತೊಕ್ಕೋಟ್ರ ವೇದಿಕೆ ಬರಬೇಕಾಗಿದೆ. ಪ್ರಕಾಶ್ ರವರ ಒಂದು ಮಾಲಕತ್ವದ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ. ಏಕೆಂದರೆ ನಮ್ಮ ಪತ್ರಕರ್ತರು ಹೇಳಿದರು, ಪ್ರಕಾಶ್ ಅವರ ಸ್ವಭಾವ ಅಂತ ಹೇಳಿದರೆ, ಒಂದು ಗ್ರಾಹಕರಿಗೆ ಒಂದು ಆಕರ್ಷಣೆ ಅಂತ ಹೇಳಿದರೆ, ಒಂದು ಫ್ಯಾನ್ ತಗೊಳ್ಳಿಕ್ಕೆ ಬಂದವರು ಎ ಸಿ ಕೊಂಡೋಗ್ತಾರೆ. ಆ ಥರ ಒಂದು ಮನೋಭಾವ. 3,000ದ ಫ್ಯಾನ್ ಕೊಂಡೋಗ್ಲಿಕ್ಕೆ ಬಂದವರು 30,000ದ ಎ ಸಿ ಕೊಂಡೋಗ್ತಾರೆ. ಆ ರೀತಿಯ ಸೇವೆಯ ಜೊತೆಯಲ್ಲಿ ಮೌಲ್ಯಯುತವಾದ ಒಂದು ಗ್ರಾಹಕರನ್ನು ಮೌಲ್ಯಯುತವಾದ ಒಂದು ವಸ್ತುಗಳನ್ನು ನೀಡುವಂಥ ಒಂದು ವ್ಯವಸ್ಥೆಗೆ ಬಗ್ಗೆ ಇವತ್ತಿನ ದಿನದಿಂದ ಈ ಒಂದು ದೇರ್ಲಕಟ್ಟೆ ಪ್ರದೇಶದ ಜನರಿಗೆ ಒಂದು ಲಭಿಸುತ್ತದೆ ಎಂಬ ಭಾವನೆಯೊಂದಿಗೆ ಇದಕ್ಕೆ ಎಲ್ಲರೂ ಕೂಡ ಸಹಕರಿಸಿ ಎಂಬ ಆಶಾಭಾವನೆಯೊಂದಿಗೆ ಈ ಕಾರ್ಯಕ್ರಮದ ಆರಂಭವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿದ್ದೇವೆ. ಎಲ್ಲರೂ ಎದ್ದು ನಿಲ್ಲಬೇಕು. ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸ್ತೋತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಐತಿಹಾಸಿಕ ಇರುವಂಥ ಸಾಮರಸ್ಯದ ಭೂಮಿ ನಮ್ಮ ಉಳ್ಳಾಲದ ಭಾಗ. ಕಟ್ಟೆ ಪ್ರದೇಶದಲ್ಲಿ ಕೂಡ ಈ ಒಂದು ಶುಭ ಗಳಿಗೆಯಲ್ಲಿ ಶುಭಾರಂಭಗೊಳ್ಳುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜೊತೆ ಬಂದಿದ್ದಾರೆ. ದೂರದ ಕೋಟದಿಂದ ದೇರ್ಲಕಟ್ಟೆ ಪ್ರದೇಶಕ್ಕೆ ದೂರದಿಂದ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬಂದಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರಾಗಿ ಸಮಾಜ ಕಲ್ಯಾಣ ಇಲಾಖೆಯಾದಂಥ ಚಟುವಟಿಕೆಯನ್ನು ರಾಜ್ಯಕ್ಕೆ ಕೊಟ್ಟಂಥ ಹೆಮ್ಮೆಯ ಸರಳ, ನಯ, ವಿನಯ ಸ್ವಭಾವದ ಒಂದು ಸಚಿವರಾಗಿ ಮೆರೆದಂಥ ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಎಂಬುದು. ಒಂದು ಸಾಮಾಜಿಕ ಬದ್ಧತೆಯಿಂದ ಹಿಂದುಳಿದ ವರ್ಗದ ಸಮಾಜದ ಕಲ್ಯಾಣಕ್ಕಾಗಿ ತನ್ನ ಅಹರ್ನಿಶಿ ದುಡಿದು, ಜೊತೆಯಲ್ಲಿ ಅದರ ಬಗ್ಗೆ ಆಳವಾದ ಅಧ್ಯಯನವನ್ನು ಓರ್ವ ಸಾಹಿತಿಯಾಗಿ ತನ್ನ ನಿರ್ವಹಣೆ ಮಾಡುವುದರ ಮೂಲಕ ರಾಜಕೀಯದಲ್ಲಿ ಎದುರುಗಾಳಿಗಳೇ ಇಲ್ಲ ಅವರಿಗೆ. ರಾಜಕೀಯ ಅಂದರೆ ಎದುರುಗಾಳಿ ಇರ್ತಾರೆ. ಆ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಎಲ್ಲರೂ ಕೂಡ ಆತ್ಮೀಯರೇ. ಅಂಥ ಮೇರು ವ್ಯಕ್ತಿತ್ವದ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಗ್ರಾಮ ಪಂಚಾಯತ್ನ ಅದನ್ನು ಗ್ರಾಮ ಪಂಚಾಯತ್ ಮೇಲೆತ್ತರಕ್ಕೆ ಒಂದು ಕರ್ನಾಟಕದಲ್ಲಿ ಮಾದರಿ ಮಾಡಬೇಕನ್ನ ನಿಟ್ಟಿನಲ್ಲಿ ಅವರ ಸಚಿವ ಸ್ಥಾನದ ಅವಧಿಯಲ್ಲಿ ಸಾಕಷ್ಟು ಗ್ರಾಮ ಪಂಚಾಯತ್ನ ಒಂದು ಕೆಲಸವನ್ನು ಗ್ರಾಮ ಪಂಚಾಯತ್ ಅಭಿವೃದ್ಧಿಯ ರೂವಾರಿಗಳಾಗಿ ತನ್ನ ಸೇವೆಯನ್ನು ಸಲ್ಲಿಸಿದಂಥ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು ಪ್ರಕಾಶ್ ರವರ ಒಂದು ಸರಳ ಸ್ವಭಾವದ ಒಂದು ಪ್ರೀತಿ ಮೇಲೆ ನಮ್ಮ ಸರಳ ಸ್ವಭಾವದ ಕೋಟ ಶ್ರೀನಿವಾಸ ಪೂಜಾರು ಈ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯ ಶುಭಾರಂಭದ ಶುಭ ಗಳಿಗೆಗೆ ತನ್ನ ದೀಪ ಬೆಳಗಿಸಲಿಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕ ಶಾಲಿನ ಗೌರವದ ಸ್ವಾಗತ. ಅದೇ ರೀತಿ ಕೃಷ್ಣ ಮಂದಿರದ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾಗಿ, ಪ್ರಕಾಶ್ ತೊಕ್ಕೋಟ್ರವರ ಒಂದು ಆತ್ಮೀಯ ಗೆಳೆಯನಾಗಿ ಎಲ್ಲರ ಜೊತೆ ಸರಳತೆಯಿಂದ, ನಮ್ರತೆಯಿಂದ ಬೆರೆತುಕೊಂಡಿರುವಂಥ ಶ್ರೀಯುತ ಸತೀಶ್ ಕುಂಬಲ್ರವರನ್ನು ಕೂಡ ಈ ಸಂದರ್ಭದಲ್ಲಿ ಅನ್ವಿತ್ ಎಲೆಕ್ಟ್ರಾನಿಕ್ನ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾರೆ. ಇವರಿಗೆ ಸ್ವಾಮಿ ಚಿಕ್ಕಮಗಳೂರು ಇವರು ಬಂದು ಶಾಲು ಮತ್ತು ಹೂಗುಚ್ಛದ ಗೌರವವನ್ನು ನೀಡಬೇಕಾಗಿ ವಿನಂತಿ. ಸ್ವಾಮಿ. ಈ ಕಾರ್ಯ ಚಂದ್ರಹಾಸ್ ಉಳ್ಳಾಲ್ರವರು ಚಿರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿ ಬಹಳ ಒಂದು ಅನ್ಯೋನ್ಯ ಸಂಬಂಧ ಪ್ರಕಾಶಿಗೆ. ಯಾಕಂದರೆ ಪ್ರಥಮ ಮಳಿಗೆ ಸಂತ ಸೆಬೆಸ್ಟಿಯನ್ ಚರ್ಚಿನ ಮುಂಭಾಗದಲ್ಲಿ ಸಣ್ಣ ಒಂದು VCD ಮತ್ತು TV ಯನ್ನು ಬಾಡಿಗೆ ಕೊಡುವುದರ ಮೂಲಕ ಪ್ರಕಾಶ್ ರವರು ಪ್ರಾರಂಭಿಸಿದಂಥ
ಅನ್ವಿತ್ ಎಲೆಕ್ಟ್ರಾನಿಕ್ ಸಂಸ್ಥೆ. ಆ ಒಂದು ಪ್ರಾರಂಭ ಘಟ್ಟದಲ್ಲಿ ಅದನ್ನು ಉದ್ಘಾಟನೆ ಮಾಡಿದವರು ನಮ್ಮ ಚಂದ್ರ ಸುಳ್ಳಾಲರು. ಇದೀಗ ಸುಮಾರು 20 ವರ್ಷಗಳ ಬಳಿಕ ಕೂಡ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ವೇದಿಕೆಯಲ್ಲಿ ಅವರ ಒಂದು ಅನ್ವಿತ್ ಎಲೆಕ್ಟ್ರಾನಿಕ್ 2ನೇ ಮಳಿಗೆಯನ್ನು ಶುಭಾರಂಭ ಮಾಡುವಂಥ ಒಂದು ಶೋಭೆಯಲ್ಲಿ ಕೂಡ ನಮ್ಮ ಜೊತೆ ಚಂದ್ರ ಸುಳ್ಳಾಲ್ರವರು ನಮ್ಮ ಜೊತೆ ಇದ್ದಾರೆ. ಚಿರುಮ ಭಗವತಿ ಕ್ಷೇತ್ರ ಅಧ್ಯಕ್ಷರಾಗಿ ಸಾಮಾಜಿಕ ಧಾರ್ಮಿಕ ಕೆಲಸವನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಬಂದಿರುವಂಥ ನಮ್ಮೆಲ್ಲರ ಆತ್ಮೀಯವಾಗಿರುವಂಥ ಚಂದ್ರ ಸುಳ್ಳಾಲ್ರವನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಿದ್ದೇವೆ. ಲಿಂಗರಾಜುರವರು ಬಂದು ಶಾಲು ಮತ್ತು ನೆನಪಿನ ಕಾಣಿಕೆ ಗೌರವವನ್ನು ಮಾಡಬೇಕಾಗಿ ವಿನಂತಿ. ಜೊತೆ ಉಪಸ್ಥಿತರಿದ್ದಾರೆ ಸನ್ಮಾನ್ಯ ಸಂತೋಷ್ ಕುಮಾರ್ ರೈ ಬೋಳ್ಯಾರ್, ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಉಪಾಧ್ಯಕ್ಷರಾಗಿ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ ಈ ಭಾಗದಲ್ಲಿ ತನ್ನ ಸಾಮಾಜಿಕವಾಗಿ ರಾಜಕೀಯವಾಗಿ ತನ್ನ ನೆಲೆಯನ್ನು ಕಂಡುಕೊಂಡವರು. ಜೊತೆಯಲ್ಲಿ ಎಲ್ಲ ಧರ್ಮದ ಜೊತೆ, ಎಲ್ಲ ಜಾತಿ ಮತ ಭೇದವಿಲ್ಲದ ಎಲ್ಲರ ಜೊತೆ ಸೌಹಾರ್ದತೆಯಿಂದ ಬೆರೆತುಕೊಂಡಿರುವಂಥ ನಮ್ಮೆಲ್ಲರ ನಾಯಕರಾಗಿರುವಂಥ ಸನ್ಮಾನ್ಯ ಸಂತೋಷ್ ಕುಮಾರ್ ರೈ ಬೋಳಿಯರ್ರವನ್ನು ಕೂಡ ಅನ್ವಿತ್ ಎಲೆಕ್ಟ್ರಾನಿಕ್ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ಇನ್ನರ ಸ್ಥಾನದ ಕೊನಚಿನ ಸಂತೋಷ್ ಕುಮಾರ್ ರೈ ಬೋಳಿಯರ್ ಮೇರೆಗೆ ಅಭಿಮಾನದ ಶಾಲು ಬಕ ಗೌರವವನ್ನು ಮತ್ತೊಂದಲ್ಲ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು. ವಿದ್ಯಾರತ್ನ ಈ ದೇರ್ಲಕಟ್ಟೆಗೂ ರವೀಂದ್ರ ಶೆಟ್ಟಿಗೂ ಆತ್ಮೀಯವಾದ ಒಂದು ಸಂಗಮ ಉಂಟು. ಏಕೆಂದರೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಮೂಲಕ ಈ ಭಾಗದಲ್ಲಿ ಶೈಕ್ಷಣಿಕ ಕಾಶಿಯಾಗಿ ನಿರ್ಮಾಣ ಮಾಡಿದಂಥವರ ವ್ಯಕ್ತಿ. ಅಲೆಮಾರಿ ನಿಗಮದ ನಿಕಟಪೂರ್ವ ಅಧ್ಯಕ್ಷರಾಗಿ, ಜೊತೆಯಲ್ಲಿ ಸಾಂಸ್ಕೃತಿಕವಾಗಿ ಕೂಡ ಈ ಭಾಗದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಪ್ರಕಾಶ್ ತೊಕ್ಕೋಟ್ರವರ ಒಂದು ಆತ್ಮೀಯ ಹಿತೈಷಿಯು ಕೂಡ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಅನ್ವಿತ್ ಎಲೆಕ್ಟ್ರಾನಿಕ್ ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತ ಮಾಡುತ್ತಾ ಉಪಸ್ಥಿತರಿದ್ದಾರೆ ಶ್ರೀಯುತ ಚಂದ್ರಹಾಸ್ ಅಡ್ಯಂತಯರವರು. ಈ ಭಾಗದ ಆಧ್ಯಾತ್ಮಿಕ ಧಾರ್ಮಿಕ ಕೇಂದ್ರವಾಗಿರುವಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರ್ಲಕಟ್ಟೆ ಇದರ ಆಡಳಿತ ಮುಕ್ತೇಸರಾಗಿ, ಉದ್ಯಮಿಯಾಗಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂಥ ಎಲ್ಲರ ಜೊತೆ 75 ವರ್ಷ ಆದರೂ ಕೂಡ 18 ವರ್ಷದ ಹುಡುಗರ ರೀತಿಯಲ್ಲಿ ಸಮಾಜದಲ್ಲಿ ಬೆರೆತಿರುವಂಥ ಒಂದು ವ್ಯಕ್ತಿ ಇದ್ದರೆ ಅದು ನಮ್ಮ ಚಂದ್ರಹಾಸ್ ಅಡ್ಯಂತಯರ ಮೂಲಕ ಹೇಳಲಿಕ್ಕೆ ಇಚ್ಛೆ ಆಗ್ತದೆ. ಅದರಿಂದ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾರೆ. ಅಧ್ಯಕ್ಷರಾದ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿರುವಂಥ ಸನ್ಮಾನ್ಯ ಹೈದರ್ ಪರ್ತಿಪಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಸಂಸ್ಥೆಗೆ ಅವರ ಕೂಡ ಶುಭ ಹಾರೈಕೆ ಇರಲಿ ಎಂಬ ಆಶಯದೊಂದಿಗೆ ಅವರನ್ನು ಕೂಡ ಈ ಪ್ರೀತಿಪೂರ್ವಕವಾಗಿ ಅನ್ವಿತ್ ಎಲೆಕ್ಟ್ರಾನಿಕ್ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ನಮ್ಮ ಉಳ್ಳಾಲ ನೇತ್ರಾವತಿಯ ಕಡಲ ಬದಿಯ ಈ ಕಡೆ ಇರುವಂಥ ಉಳ್ಳಾಲ ನಮ್ಮದೊಂದು ಸೌಹಾರ್ದತೆಯ ಭೂಮಿ. ಯಾಕಂದರೆ ಒಂದು ಉದ್ಯಾನದಲ್ಲಿ ಎಲ್ಲ ಹೂಗಳು ಅರಳಿದರೆ ಮಾತ್ರ ಆ ಉದ್ಯಾನಕ್ಕೆ ನಾವು ಉದ್ಯಾನ ಅಂತ ಹೇಳ್ತೇವೆ. ಯಾಕಂದರೆ ಅದು ಬೇರೆ ಬೇರೆ ಹೂಗಳು ಅರಳಿದರೆ ಮಾತ್ರ. ಆ ರೀತಿಯಾಗಿ ನಮ್ಮ ಉಳ್ಳಾಲದ ಒಂದು ಸಾಮರಸ್ಯದ ಬೋರ್ಡು ಈ ನೆಲೆಯಲ್ಲಿ ನಮ್ಮ ಈ ಒಂದು ಸಂದರ್ಭದಲ್ಲಿ ಅನ್ವಿತ್ ಎಲೆಕ್ಟ್ರಾನಿಕ್ಸ್ನ ಒಂದು ಸಂಸ್ಥೆಯ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಅಬ್ದುಲ್ ಆರ್ ಅಹಮದ್ ಶೇಟ್, ಪ್ರೆಸಿಡೆಂಟ್ ಅಧ್ಯಕ್ಷರು ಜುಮ್ಮಾ ಮಸ್ಜಿದ್ ದೇರ್ಲಕಟ್ಟೆ. ಈ ಒಂದು ಜುಮ್ಮಾ ಮಸ್ಜಿದ್ನ ಅಧ್ಯಕ್ಷರಾಗಿ ಇದ್ದುಕೊಂಡು ಆಧ್ಯಾತ್ಮಿಕವಾಗಿ ತನ್ನನ್ನು ತೊಡಗಿಸಿಕೊಂಡಿರುವಂಥ ಶ್ರೀಯುತ ಅಬ್ದುಲ್ ಆರ್ ಅಹಮದ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವಿನಾಶ್ ರವರು ಬಂದು ಅವಿನಾಶ್ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಸುರೇಶ್ ಮಟ್ನಗರ್ ಅವರಿದ್ದಾರೆ. ಶಕ್ತಿ ಕನ್ಸ್ಟ್ರಕ್ಷನ್ನ ಒಂದು ಮಾಲಕರಾಗಿದ್ದುಕೊಂಡು ಉದ್ಯಮಿ ಆಗಿದ್ದುಕೊಂಡು ಸಾಮಾಜಿಕವಾಗಿ ಎಲ್ಲರ ಜೊತೆ ಬೆರೆತುಕೊಂಡಿರುವಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ಅದರ ಜೊತೆಯಲ್ಲಿ ಚಿರುಮ ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರಾಗಿ ಕೂಡ ತನ್ನನ್ನು ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥ ಸನ್ಮಾನ್ಯ ಸುರೇಶ್ ಭಟ್ನಗರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಜಗದೀಶ್ ತೊಕ್ಕೋಟ್ರವರು ಬಂದು ಶಾಲು ಮತ್ತು ಹೂಗುಚ್ಛದ ಗೌರವವನ್ನು ನೀಡಬೇಕಾಗಿ ವಿನಂತಿ. ಶ್ರೀಯುತ ಸುರೇಶ್ ಭಟ್ನಗರ್ ಅವರಿಗೆ ಅಜಿತ್ ರವರು ಬಂದು ಶಾಲು ಮತ್ತು ಹೂಗುಚ್ಛದ ಗೌರವ ನೀಡಬೇಕಾಗಿ ವಿನಂತಿ. ನಮ್ಮ ಚಂದ್ರಹಾಸ್ ಪಂಡಿತ್ ಅವರಿದ್ದಾರೆ. ಭಾರತೀಯ ಜನತಾ ಪಕ್ಷದ ಮಂಗಳೂರು ಮಂಡಲದ ಅಧ್ಯಕ್ಷರಾಗಿ ಧಾರ್ಮಿಕವಾಗಿ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ನ ಒಂದು ಮಾಲಕರು ಆಗಿರುವಂಥ ಶ್ರೀಯುತ ಚಂದ್ರಹಾಸ್ ಪಂಡಿತ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ
ಈ ಕಾರ್ಯಕ್ರಮದಲ್ಲಿ ಸಲಾಹುದ್ದೀನ್ ರವರು ಎಲ್ಲರಿಗೂ ಕೂಡ ಸಲಹೆಯನ್ನು ನೀಡುವವರು. ಸಲಾಹುದ್ದೀನ್ ಅಂದರೆ ಸಲಹೆ ನೀಡುವವರು. ಆ ರೀತಿಯಾಗಿ ನಮ್ಮ ಜೊತೆ ಟೆಕ್ನೋ ಆರ್ಕೇಡ್ ದೇರ್ಲಕಡ್ ಇದರ ಸಂಸ್ಥೆಯ ಮಾಲಕರು ಆಗಿರುವಂಥ ಈ ಒಂದು ಪ್ರಕಾಶ್ ರವರ ಜೊತೆ ಆತ್ಮೀಯವಾಗಿ ಬೆರೆತುಕೊಂಡಿರುವಂಥ ಸಲಾಹುದ್ದೀನ್ ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಸಿವಿಲ್ ಕಾಂಟ್ರಾಕ್ಟರ್ ಗುತ್ತಿಗೆದಾರರಾಗಿರುವಂಥ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಅಬ್ದುಲ್ ಹಮೀದ್ ಜಿಲಾನಿ ನಮ್ಮ ಜೊತೆ ಇದ್ದಾರೆ. ಈ ಒಂದು ಸಂಸ್ಥೆಗೆ ಶುಭಾರಂಭಕ್ಕೆ ಶುಭ ನೀಡಲಿಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ವಿಶಾಲ್ ರವರು ಬಂದು ಹೂಗುಚ್ಛ ಮತ್ತು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ. ಹಮೀದ್ ಜಿಲಾನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ರಾಜ್ ಪ್ರಭಾಕರ್ ತೊಕ್ಕೋಟು, ಹೋಮ್ ಅಪ್ಲಯನ್ಸಸ್ ಇದರ ಡೀಲರ್ ಆಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂಥ ಶ್ರೀಯುತ ರಾಜ್ ಪ್ರಭಾಕರ್ ತೊಕ್ಕೋಟು ಇವರಿಗೆ ಕೂಡ ಆತ್ಮೀಯವಾದ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಮಹೇಶ್ ರವರು ಬಂದು ಶಾಲು ಮತ್ತು ಹೂಗುಚ್ಛದ ಗೌರವವನ್ನು ನೀಡಬೇಕಾಗಿ ವಿನಂತಿ. ರಾಜ್ ಪ್ರಭಾಕರ್ ತೊಕ್ಕೋಟು. ಅದೇ ರೀತಿ ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕಗೊಂಡಿರುವಂಥ ಪ್ರಕಾಶ್ ರವರ ಆತ್ಮೀಯರು ಆಗಿರುವಂಥ ಜೊತೆಯಲ್ಲಿ ಶನ್ಶೈನ್ ತೊಕ್ಕೋಟು ಇದರ ಗೌರವಾಧ್ಯಕ್ಷರಾಗಿರುವಂಥ ಶ್ರೀಯುತ ಆತ್ಮೀಯರಾಗಿರುವಂಥ ಚಂದ್ರ ತೊಕ್ಕೋಟ್ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸಂದರ್ಭದಲ್ಲಿ ಆತ್ಮೀಯ ಸ್ವಾಗತ ಮಾಡ್ತಾ ನಾಸೀರ್ ರವರು ಬಂದು ಶಾಲು ಮತ್ತು ಹೂಗುಚ್ಛದ ಗೌರವ ನೀಡಬೇಕಾಗಿ ವಿನಂತಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಹಸೀನ್ ರವರು. ಅವರ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿ ತಮ್ಮ ಗುತ್ತಿಗೆದಾರರಾಗಿ ತನ್ನ ಸೇವೆಯನ್ನು ಸಲ್ಲಿಸುತ್ತಾ ಒಂದು ಪ್ರಕಾಶರ ಒಂದು ಆತ್ಮೀಯ ಮೇಲೆ ಅವರ ಮೇಲೆ ಪ್ರೀತಿ ಇಟ್ಟು ನಮ್ಮ ಜೊತೆ ಸೇರಿಕೊಂಡಿರುವಂಥ ಹಸೀನ್ ರವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯ ಹೆಂಗೆ ಕಡದಿಂಚಿ ಪನೊಂದುಲ್ಲೆ ಪ್ರಕಾಶನೆ ಕುಸ್ತಿ ಮೊಹಮ್ಮದ ಮಸ್ತಿ ಮೊಹಮ್ಮದ್ ಅಂದು ಗೊತ್ತಾವಜಿ ಮೊಹಮ್ಮದ್ ಅಕ್ಕ ಯಾಕಂದ್ರೆ ಕಾಂಡೆರ್ದಿಂಚಿ ನಮ್ಮ ಯಜ್ಜಿ ಒಡನಾಟದ ನಮ್ಮೊಟ್ಟಿಗೂ ಉಪಸ್ಥಿತರು ಮೊಹಮ್ಮದ್ ಅಕ್ಕ ಯಾರು ಪ್ರಕಾಶನ ಒಂಜಿ ಮಾತ ಕೆಲಸ ಕಾರ್ಯಗಳು ಈ ಭಾಗದ ಪ್ರೇರೇಪಣೆ ಕೊರ್ನಾರು ಅರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಬಂದಲೆ ಮೊಹಮ್ಮದ್ ಅಕ್ಕ ಮಕ್ಕಳೆಲ್ಲ ರೆಡ್ಡಿ ಸಂದರ್ಭದ ಆತ್ಮೀಯವಾದ ಸ್ವಾಗತ ಬಂದ ಬೈದನಚನ ಬಂದಿರುವಂಥ ಎಲ್ಲ ಅತಿಥಿಗಳಿಗೆ ನಮ್ಮ ಪ್ರಕಾಶ್ ದಂಪತಿಗಳು ಒಂದು ಸ್ಮರಣಿಕೆ ನೀಡಿ ಗೌರವ ಮಾಡಬೇಕಾಗಿ ವಿನಂತಿ. ಪ್ರಕಾಶ್ ಮತ್ತು ಮೋಹನ್ ಕುಮಾರಿ ಪ್ರಕಾಶ್ ದಯವಿಟ್ಟು ದಂಪತಿಗಳು ಬಂದು ಎಲ್ಲರ ಅತಿಥಿಗಳಿಗೆ ಗೌರವದ ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. ಎಲ್ಲ ಇರ್ಬೋದು ಮರದ ಈ ಒಂದು ಸಂಸ್ಥೆಯಲ್ಲಿ ಇದೆ, ಅದನ್ನೆಲ್ಲ ಮುಂದಿದೆ, ಇದನ್ನೆಲ್ಲ ಕೂಡ ತಾವೆಲ್ಲರೂ ಈ ಒಂದು ಸಂಸ್ಥೆಗೆ ಮಾರಾಟದಲ್ಲಿ ಒಂದು ಹೆಗ್ಗಳಿಕೆಯನ್ನು ಪಡೆದಿರುವಂಥ ಒಂದು ಪ್ರಾರಂಭಗೊಳ್ಳಲಿಕ್ಕಿರುವಂಥ ಈ ಒಂದು ಸಂಸ್ಥೆಗೆ ತಮ್ಮೆಲ್ಲರ ಶುಭಾಶೀರ್ವಾದ ಇರಲಿ ಎಂಬ ಹಾರೈಕೆ ಜೊತೆಗೆ ಮೆಲ್ಲಿಗೆ ಒಳಗೆ ಹೋಗಿ ಉದ್ಘಾಟನೆ ನೆರವೇರಿಸಿ ದೀಪ ಬೆಳಗಿಸಿ ವಾಪಸ್ ಆಗಮಿಸಿ ಸ್ಮರಣಿಕೆಯ ಗೌರವವನ್ನು ನೀಡುತ್ತಿದ್ದಾರೆ ಶ್ರೀಯುತ ಪ್ರಕಾಶ್ ದಂಪತಿಗಳು. ಪ್ರಥಮ ಮಹಡಿಯಲ್ಲಿ ಎಲೆಕ್ಟ್ರಾನಿಕ್ ಮಳಿಗೆಯ ಉದ್ಘಾಟನೆ ಮಳಿಗೆ ಇದೆ, ಅದರ ಉದ್ಘಾಟನೆ ಆಗ್ತದೆ. ಜೊತೆಯಲ್ಲಿ ಈ ಒಂದು ಗ್ರಾಹಕರಿಗೆ ಒಂದು ಲಕ್ಕಿ ಒಂದು ಮುಂದಿನ ದಿನ ಗ್ರಾಹಕರಿಗೆ ಅದು ಲಭ್ಯವಾಗಲಿಕ್ಕಿದೆ. ಅದರಿಂದ ಎಲ್ಲದ 3 ಕಡೆ ಉದ್ಘಾಟನೆಯನ್ನು ಅತಿಥಿ ಪೋಷಿಸುವಂತ ಕೆಲಸ ನಿಮ್ಮೆಲ್ಲರಿಂದ ನಡೆಯಲಿ. ಈ ಕಾರ್ಯಕ್ರಮದ ಬತ್ತು ಸೇರಿದ ಮಾತಿರಲು ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮತ್ತೊಂದು. ಈ ಕಾರ್ಯಕ್ರಮದಲ್ಲಿ ಈ ಬಿಲ್ಡಿಂಗ್ ನ ಮಾಲಕಿಯಾಗಿರುವಂತಹ ಹಸೀನಾ ರವರಿದ್ದಾರೆ. ಅವರು ಕಾರ್ಯಕ್ರಮದ ಚಾಲನೆಯ ಮೂಲಕ ಜೊತೆಯಲ್ಲಿ ಎಲ್ಲ ಮಾಧ್ಯಮಿಕರು ಅದು ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಶಾಲ್ ಹಾಕಿ ಆಶೀರ್ವಾದವನ್ನು ಮಾಡಬೇಕಾಗಿ ವಿನಂತಿ. ಪ್ರಕಾಶನ ನಮ್ಮ ರಟ್ಟೆ ಮಳಿಗೆ ಶುಭವಾದ ಪಂಪನಚನ ಆಶೀರ್ವಾದ. ಮೋಹನ ಕುಮಾರಿ ಪ್ರಕಾಶ್ ದಂಪತಿಗಳಿಗೆ ಕೋಟ ಶ್ರೀನಿವಾಸ್ ಪೂಜಾರಿ ಶಾಲದ ಗೌರವವನ್ನು ಮಂತದ್ದು ಈ ಸಂದರ್ಭದ ಈ ಸಂಸ್ಥೆ ಉತ್ತರೋತ್ತರ ಬೆಳೆಯುವ ಪಂಪನಚನ ಆಶಯವನ್ನು ವ್ಯಕ್ತಪಡಿಸಿದ ಒಂದು ಸಂಸ್ಥೆ ಅಂದ್ರೆ ಜೊತೆಯಲ್ಲಿ ಅವರ ನೌಕರ ವೃಂದ ಕೂಡ ಬೆಳೆಯುತ್ತಾರೆ. ಅದರಿಂದ ಅಂತ ಸಂಸ್ಥೆ ಸರಿಸುಮಾರು 25ಕ್ಕೂ ಹೆಚ್ಚು ನೌಕರರ ವರ್ಗವನ್ನು ಹೊಂದಿರುವಂತಹ ಈ ಒಂದು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅದು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ.
ಲೋಕಾರ್ಪಣೆ ದೇರ್ಲಕಟ್ಟೆಯ ಒಂದು ಮಣ್ಣಿನಲ್ಲಿ ಇದೀಗ ಪ್ರಾರಂಭ. ಇಂದಿನಿಂದ ಗ್ರಾಹಕ ದೀಪಾವಳಿಯ ಈ ಬೆಳಕಿನ ಹಬ್ಬದ ದಿವಸ ನನಗೆ ಅತ್ಯಂತ ಸಂತೋಷ ಏನಂತ ಹೇಳಿದರೆ ಎನ್ನುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಒಂದು ದೃಷ್ಟಿಯಲ್ಲಿ ಇದೊಂದು ಸಂಭ್ರಮದ ಚಂದದ ಕಾರ್ಯಕ್ರಮ, ಭಾವನಾತ್ಮಕವಾದಂಥ ಕಾರ್ಯಕ್ರಮ. ಎಲ್ಲರೂ ಒಟ್ಟಾಗಿ ಒಂದು ಕುಟುಂಬದಂತೆ ಬೆರೆತು ಈ ನೂತನ ಮಳಿಗೆಯನ್ನು ಉದ್ಘಾಟನೆ ಮಾಡಿದಂಥ ಕಾರ್ಯಕ್ರಮ. ನಾನು ಪ್ರಕಾಶ್ರವ್ರ ಬಗ್ಗೆ ಹೀಗೆ ಕುತೂಹಲಕ್ಕೆ ಕೇಳ್ತಾ ಇದ್ದೆ. ಮೂಲತಃ ಚಿಕ್ಕಮಗಳೂರಿಂದ ಬಂದು ಇಲ್ಲಿ ಉದ್ಯೋಗ ನಡೆಸ್ತಾ ಒಂದು ಸಾಮಾನ್ಯ ಯುವಕನಂತೆ ಬೆಳೆದು ಇವತ್ತು ಎರಡನೇ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಒಂದು ಮಳಿಗೆ ಸಿದ್ಧವಾಗ್ತಾ ಇದೆ ಅಂತ ಹೇಳಿದರೆ ಇದರ ಹಿಂದಿರುವಂಥ ಪರಿಶ್ರಮ, ಪ್ರಾಮಾಣಿಕತೆ, ಶ್ರದ್ಧೆ ಈ ಎಲ್ಲ ಕಾರಣಗಳಿಗೋಸ್ಕರ ಸ್ನೇಹಿತ ಪ್ರಕಾಶ್ರವರನ್ನು ನಾವು ಅಭಿನಂದಿಸಲೇಬೇಕಾದಂಥ ಮಧ್ಯೆ ಇದ್ದೇವೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿರುವಾಗ ಇವತ್ತು ಸ್ಪೀಕರ್ UT ಖಾದರ್ ಅವರು ಬರಬೇಕಾಗಿತ್ತು, ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿದ್ದಾಗ ನಮ್ಮ ಮನೆಗೆ ಬೆಳಿಗ್ಗೆ ಒಂದು 5 ರಿಂದ 10 ಮಕ್ಕಳು ದಿವಸ ಬರ್ತಾರೆ. ನಮಗೆ ಡಿಗ್ರಿ ಆಗಿದೆ, ನಾವು BA ಮಾಡಿದ್ದೇವೆ, ನಾವು MBA ಮಾಡಿದ್ದೇವೆ, ನಮಗೇನಾದರೂ ಕೆಲಸ ಕೊಡಿಸಿ ಅಂತೇಳಿ. ಬಹುತೇಕ ಸರ್ಕಾರದಲ್ಲಿ ಇವತ್ತು ಮೆರಿಟ್ ಮತ್ತು ರೋಸ್ಟರ್ ಬಿಟ್ಟರೆ ಸರ್ಕಾರಿ ಕೆಲಸಗಳನ್ನು ಇಂಪ್ಲೆನ್ಸ್ ಮೂಲಕ ಕೊಡುವಂಥ ಸ್ಥಿತಿಯಲ್ಲಿ ನಾವು ಯಾರೂ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಯಾರಾದರೂ ಖಾಸಗಿ ಸಂಸ್ಥೆಯ ಮಾಲೀಕರಿದ್ದರೆ ಅವರಿಗೊಂದು ಫೋನ್ ಮಾಡಿ, ತುಂಬ ಬಡವರ ಮನೆ ಹುಡುಗ ಮತ್ತು ಹುಡುಗಿ ಬಂದಿದ್ದಾರೆ, ನಿಮ್ಮ ಕೈಲಾದಷ್ಟು ಸಂಬಳ ಕೊಟ್ಟು ಅವರಿಗೊಂದು ಹುದ್ದೆ ಕೊಡಿ, ಅವರಿಗೊಂದು ಕೆಲಸ ಕೊಡಿ ಅಂತ ನಾವು ವಿನಂತಿ ಮಾಡ್ತೇವೆ. ಈಗ ಸರ್ಕಾರಿ ಕೆಲಸಗಳಿಗಿಂತ ಖಾಸಗಿ ಸಂಸ್ಥೆಗಳಲ್ಲೇ ಕೆಲಸ ಮಾಡುವವರು ಜಾಸ್ತಿ ಇದ್ದಾರೆ. ಕೆಲವು ಕಡೆಗಳಲ್ಲಿ ಶ್ರದ್ಧೆಯಿಂದ ದುಡಿದವರು ಆ ಸಂಸ್ಥೆಯ ಮಾದರಿಯಲ್ಲೇ ಮತ್ತೊಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಅಂಗಡಿಯಲ್ಲಿ ಸೇಲ್ಸ್ಮೆನ್ ಆಗಿ ಕೆಲಸಕ್ಕಿದ್ದಂಥ ಎಷ್ಟೋ ಜನ ಯುವಕರು ಇವತ್ತು ದೊಡ್ಡ ಫ್ಯಾಕ್ಟ್ರಿಗಳು ನೀಡುವ ಮಟ್ಟಕ್ಕೆ ಬಂದಿರುವುದನ್ನು ನಾವು ಕಣ್ಣಾರೆ ನೋಡುವಂಥ ಅವಕಾಶಗಳು ನಮಗಾಗಿದೆ. ಹಾಗಾಗಿ ಯಾವ ಉದ್ಯೋಗದಲ್ಲಿ, ಯಾವ ಉದ್ಯಮದಲ್ಲಿ ನಮ್ಮ ಬದುಕಿನಲ್ಲಿ ನಾವು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಎಲ್ಲರನ್ನೊಳಗೊಂಡು ಪ್ರೀತಿಯಿಂದ, ವಿಶ್ವಾಸದಿಂದ ದುಡಿದ್ರೆ ಇಂದಲ್ಲ ನಾಳೆ ನಾವು ಕೂಡ ಬದುಕಿನ ಭಾಗವಾಗಿ ಒಂದು ಗೌರವವನ್ನು ಪಡೆಯುವಂಥ ಒಂದು ಅವಕಾಶ ಸಿಗುತ್ತೆ ಅನ್ನೋದಕ್ಕೆ
ನನ್ನ ಪ್ರೀತಿಯ ಸ್ನೇಹಿತ ಪ್ರಕಾಶ್ರವರು ಒಂದು ಉದಾಹರಣೆ ಅಂತ ನಾನು ಅಂದ್ಕೊಂಡುವಂಥ ಪರಿಸ್ಥಿತಿಗಳು ಇವತ್ತು ನಮ್ಮ ಮುಂದಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ತೊಕ್ಕಟ್ಟಿನಲ್ಲಿ ಅವರ ಮೂಲ ಮಳಿಗೆ ಇದೆ. ದೇರಳಕಟ್ಟೆಯ ಹೃದಯ ಭಾಗ ಅಲ್ವಾ, ದೇರಳಕಟ್ಟೆ ಹೃದಯ ಭಾಗ ಇದು. ದೇರಳಕಟ್ಟೆ ಹೃದಯ ಭಾಗದಲ್ಲಿ ಮತ್ತೊಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ದೇರಳಕಟ್ಟೆ ಅಂತ ಹೇಳಿದರೆ ಈ ಇಲ್ಲಿರುವಂಥ ಭೂಮಿ ಬೆಲೆ ಕೆಲವು ಕಡೆ ಇಲ್ಲ ಅಂತ ಅನ್ಸುತ್ತೆ ನನಗೆ ಅಲ್ವಾ. ಭಾಳ ಬೆಲೆ ಬಾಳುವಂಥ ಭೂಮಿ ಇರುವಂಥ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಇದರ ಮಾಲಕಿಯವರು ಒಂದು ಒಳ್ಳೆಯ ಕಟ್ಟಡವನ್ನು ಮಾಡಿ ಪ್ರಕಾಶ್ರಿಗೆ ಬಾಡಿಗೆ ಕೊಟ್ಟು ಎಲ್ಲರೂ ಒಟ್ಟಾಗಿ ಬದುಕುವಂಥ ಒಂದು ಒಳ್ಳೆಯ ಸಾಂಪ್ರದಾಯಿಕ ಅವಕಾಶ ಮಾಡಿಕೊಟ್ಟಂಥ ಹಿನ್ನೆಲೆಯಲ್ಲಿ ನಾನು ಮತ್ತೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ಇನ್ನು ಮುಂದೆ 10 ಮಳಿಗೆಗಳು ಅನ್ವಿತ್ನ 10 ಮಳಿಗೆಗಳು ಪ್ರಾರಂಭ ಆಗಲಿ. ರಾಜ್ಯದ ಮೂಲೆಗಳಲ್ಲಿ ಈ ಅನ್ವಿತ್ ಸಂಸ್ಥೆ ಪ್ರಾರಂಭ ಆಗುವುದರ ಮೂಲಕ ಬದುಕಿಗೋಸ್ಕರ ಶ್ರಮಪಡುತ್ತಿರುವಂಥ ಅನೇಕ ನಿರುದ್ಯೋಗಿಗಳಿಗೆ ಯುವಕರಿಗೆ ಅವಕಾಶ ಸಿಗುವಂತಾಗಲಿ ಮತ್ತು ಈ ಸಂಸ್ಥೆಯ ಉತ್ತರೋತ್ತರ ಅಭಿವೃದ್ಧಿಯಿಂದಾಗಿ ಸಮಾಜಕ್ಕೆ ಒಂದು ಶಕ್ತಿ ಬರಲಿ ಅನ್ನುವಂಥ ಹಾರೈಕೆಯನ್ನು ವ್ಯಕ್ತಪಡಿಸಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ, ಶ್ರದ್ಧೆಯಿಂದ, ಗೌರವದಿಂದ ಮತ್ತು ವಿನೀತತೆಯಿಂದ ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ಈ ಸಂಸ್ಥೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಆದರೆ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗುತ್ತೆ ಅನ್ನುವಂಥ ಭಾವನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಗೆಳೆಯ ಪ್ರಕಾಶ್ರವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ, ಧನ್ಯವಾದ. ಪ್ರಕಾಶ್ ಅವರ ಆತ್ಮೀಯತೆಯಿಂದ ಬಹಳ ದೂರದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಜೊತೆ ಸೇರಿರುವುದು ನಮ್ಮದು ಹೆಮ್ಮೆ, ನಮಗೊಂದು ಖುಷಿ ತಂದಿದೆ. ಈ ನೆಲೆಯಲ್ಲಿ ಅವರ ಸಾಮಾಜಿಕ ಕಳಕಳಿಗೆ ನಾವೆಲ್ಲ ತಲೆಬಾಗೋಣ ಎಂಬ ಮಾತುಗಳನ್ನು ಹೇಳುತ್ತಾ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಘನವೆತ್ತ ಹುದ್ದೆಯನ್ನು ನಿರ್ವಹಿಸುವಂಥ ಭಾಗ್ಯವನ್ನು ದೇವರು ಕರುಣಿಸಲಿ ಎಂಬ ಹಾರೈಕೆಗಳನ್ನು ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿಗೆ ವಂದನೆಗಳು ಸಲ್ಲಿಸಿ ಈ ಒಂದು ಸಂದರ್ಭದಲ್ಲಿ ಸಂಸ್ಥೆಗೆ ಕೆಲವೊಂದು ಸಹಕಾರ ನೀಡಿದವರಿಗೆ ಒಂದು ಗೌರವ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಮತ್ತೆಲ್ಲರೂ ಕೂಡ ಕಾರ್ಯಕ್ರಮ ಮುಖ್ಯ ಅತಿಥಿಗಳು ನಮ್ಮ ಜೊತೆ ಇಬ್ರಾಹಿಂ ಉದ್ಯಮಿ, ಅವರಿಗೆ ಪ್ರಕಾಶ್ ಅವರು ಶಾಲು ಹಾಕಬೇಕಾಗಿ ವಿನಂತಿ. ಶಾಕೀರ್ ಮತ್ತು ಹುಸೈನ್, ಅವಿನಾಶ್, ಮಹೇಶ್ ಇವರುಗಳನ್ನು ನಮ್ಮ ಸಂಸ್ಥೆಯ ಪರವಾಗಿ ಗೌರವ ಮಾಡಬೇಕಾಗಿ ವಿನಂತಿ. ಅದೇ ರೀತಿ ಕರ್ತವ್ಯವನ್ನು ನಿರ್ವಹಿಸಿದಂಥ ಶಾಕೀರ್ ಅವರು ಇವರು ಬಂದು ನಮ್ಮ ಸಂಸ್ಥೆಯ ಪರವಾಗಿ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ನಿತ್ಯ ಕಳೆದ ಎಲ್ಲ ವಿಧದಲ್ಲೂ ಕೂಡ ತನ್ನ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಅನ್ವಿತ್ ಮಹೇಶ್ವರವರಿಗೆ ಅಭಿನಂದನೆ. ಒಂದು ವಿಶೇಷವಾದ ಕಾರ್ಯಕ್ರಮ ದೀಪಾವಳಿ ಪರ್ವದ ಪಗ ದೀಪ ಪ್ರಜ್ವಲನಾಪನಂಜನ ಪೊರ್ತುಡು ಇಡೀ ಊರಿಗೂ ಇಡೀ ದೇಶಗೂ ಜಗತ್ತಿಗೆ ದೀಪ ಕೊರ್ಪುನಂಚಿನ ಈ ಪೊರ್ತುಡು ಭಾರಿ ಶೋಕುಡು ಭಾರಿ ಪೊರ್ಲುಡು. ಅನ್ವಿತ್ ಮನ್ಮುನ ಎಲೆಕ್ಟ್ರಾನಿಕ್ಸ್ ಬಕ ಅನ್ವಿತ್ ಮನ್ಮುನ ಫರ್ನಿಚರ್ ಶೋರೂಮ್ನು ಉದ್ಘಾಟನೆ ಮಂತೇರು. ಐಟ್ಲ ವಿಶೇಷತೆ ಎಂಜಿನ ಬಣ್ಣಂದ ಒವ್ವೇ ಒಂಜಿ ಬೇರ ಮನ್ಪುಂದಾಂಡ, ಒವ್ವೇ ಒಂಜಿ ಶೋರೂಮ್ ಉದ್ಘಾಟನೆ ಮನ್ಪುಂದಾಂಡ. ಇದನ್ನು ಮಾತೆರನ ಒಟ್ಟಾದು ಒಂಜಾದು ಒಂಜಪ್ಪೆ ಜೋಕ್ಲೆ ಲೆಕ್ಕ ಲೆತ್ತಂದಾಂಡ ಐತಾತ್ ಮಲ್ಲ ಸೋಕು ಐತಾತ್ ಮಲ್ಲ ಪೊರ್ಲು ಐತಾತ್ ಎಡ್ಡ ಸಂದೇಶ ಬೇತೆ ಊಲೆಚ್ ಪ್ರಕಾಶನ್ನೇ ಐನೇ ಮಂತೇರು. ಇನಿ ಮಾತ ದೇರ್ಲಕಟ್ಟೆ ಪರಿಸರದಕ್ಲೆ ಇದಕ್ಲೆ ಮಾತೇನು ಭಾರಿ ಪ್ರೀತಿರಿ. ಆ ಜಾತಿ ಈ ಜಾತಿ ಹತ್ತು ಮಲ್ಲಕ್ಕಲೆ ಪಾಪದಕ್ಲೆ ಹತ್ತು ಮಾತೆರ್ಲ ಒಂಜಾದು ಒಟ್ಟಾದು ಒಂಜಪ್ಪೆ ಜೋಕುಲು ಈ ಎಲೆಕ್ಟ್ರಾನಿಕ್ಸ್ ಉದ್ಘಾಟನೆ ಮನ್ಪೊಡು ಪನ್ಮುನ ವಿಶಾಲವಾದ ಮನಸ್ಸನ್ನು ಪ್ರಕಾಶನ ಶ್ರೀಮತಿಲ ಎಂಚೈತನ ಆ ರೀತಿ ಉದ್ಘಾಟನೆ ಅಂದು ದೂರೊಡ್ದು ಬೈದಿನಂಚಿನ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಭಾರಿ ಪುದರ್ದೇ ದಿನಾರು ನಿರಂತರವಾದ ಪಾದರಸದಲ್ಲ ಆತರ ಪ್ರೀತಿ ಮನ್ಪುನ ಶ್ರೀನಿವಾಸ್ ಪೂಜಾರ್ಲನ್ನ ಕೈಟ್ ಉದ್ಘಾಟನೆ ಆತನೇ ಪಂಡ ಒಂದು ಎಡ್ಡ ಸಂದೇಶ ಐತ ಒಟ್ಟಿಗೆ ವೇದಿಕೆ ಒರಿ ಘಟಾನುಘಟಿ ನಾಯಕರನಕ್ಲುಳ್ಳೇರು, ರಾಜಕೀಯದಕ್ಲುಳ್ಳೇರು, ಸಾಮಾಜಿಕದೊಳ್ಳೇರು, ಧಾರ್ಮಿಕದಕ್ಲುಳ್ಳೇರು, ಬೇತೆ ಕಾಂಟ್ರಾಕ್ಟರ್ನಕ್ಲುಳ್ಳೇರು, ಪಂಚಾಯತ್ ಮೆಂಬರ್ನಕ್ಲುಳ್ಳೇರು, ಕೌನ್ಸಿಲರ್ನಕ್ಲುಳ್ಳೇರು ಅಂಜಿನ ಮಾತೇರಲ್ಲ ಲೆತ್ತದು. ಆ ಉದ್ಘಾಟನೆ ಮಂತನ ಸಂದೇಶ ಓಡೆ ಮುಟ್ಟ ಬೋಪುನು ಪಂಡ ಏರಾನ್ಲ ಈ ಪುಡಿಡೆ ಪಾಸ ಅನ್ನಂದ ಅನ್ವಿತಿರು ಬತ್ತದ ಎಂಜಿನಾನ್ಲ ಒಂಜಿ ಇಲ್ಲೋಕೆಲ್ಲ ಆದಿಪ್ಪು ಮದಿಮೆ ಆದಿಪ್ಪು ಬೇತೆ ಗಿಫ್ಟ್ ಕೊರ್ಪುನೆಗೆ ಆದಿಪ್ಪು ಅವು ಇಂಚಿನ ಒಂಜಿ ಶೋರೂಮ್ ಉದ್ಘಾಟನೆ ಆತಂದ್ರೆ 10 ಜನತ ಬಾಯಿಡೆ 100 ಜನಕ್ಕೆ ಫನ್ ಪೇರಿನಿ ಅಂಚಾಯಿ ಹೇಳಿದಾರೆ. ಪ್ರಕಾಶಣ್ಣನ ಮೋನಿರ್ ತೂನಾಗ ಅರಡ ವಿಶೇಷವಾದ ಒಂಜಿ ಅಟ್ರಾಕ್ಷನ್ ಉಂಡು. ಎಂಚ ಗುರುತ್ವಾಕರ್ಷಣ ಶಕ್ತಿ ಭೂಮಿಗೆ ಉಂಡ ಅವೇ ರೀತಿ ಪ್ರಕಾಶಣ್ಣನ ಕಸ್ಟಮರ್ನು ವೈಪು ನಂಚಿನ ಅರ್ನ ಮೋನಿರು ಒಂಜಿ ಚೇತನ ಉಂಡು. ಆರು ಪಾತೆರು ನಂಚಿನ ಪಾತೆರ
ಆರು ಕೊರ್ಪುನಂಚಿನ ಸ್ಮೈಲ್ ಬಾಕಿದಕ್ಲೆ ಕೊರ್ಪುನಂಚಿನ ಗೌರವ ಒಂಜಿ ಬೇರೆನು ಎಂಚ ವೈಪೋಲಿ ಪಂಡದ ಪ್ರಕಾಶ್ ಅಣ್ಣನ ತೂದು ನಮ್ಮ ಕಲ್ಪೋಡು ಎಲ್ಲಿಯ ಅಂಗಡಿಯನ್ನು ಮಂತದೆ ಆ ಅಂಗಡಿ ಎಡ್ಡ ಬೇರೆದೆತ್ತದೆ ಬಾಕಿದಕ್ಲೆ ವಿಶ್ವಾಸದೆ ತಂದು 10 ಜನ ಬಾಯಿಡೆ ಪ್ರಕಾಶನ್ನೇ ಎಡ್ಡ ಒಂಜಿ ಬೇರೆದಾರೆ ಪನ್ಮನ ಪುದರದೆತ್ತಿನ ಹಿಡ್ದವರ ಇನಿ ದೇರ್ಲೆ ಕಟ್ಟದ ಈ ಕೇಂದ್ರ ಜಾಗೆಡ್ ಭಾರಿ ಶೋಕಡು ಭಾರಿ ಪೋರು ಉಲಾಯಿ ಪೋದು ತೂಯಿನಾಗ್ಲೇ ಗೊತ್ತಾವು ಆ ರೀತಿ ಸಟ್ಟ ಅದನ್ನಂದು ಯಾನು ದೇವರೆಡ ಪ್ರಾರ್ಥನೆ ಮನ್ಪುಣಿ ಇಂದು ರಡ್ನೆ ಅರ್ನ ಶೋರೂಮ್ ಆರೆ ನಾನೊಂಜಿ 4 ವರ್ಷಡು ಒಂಜಿ 10 ಶೋರೂಮ್ನು ಉದ್ಘಾಟನೆ ಮಂತದೆ ಅನ್ವಿತ್ ಪನ್ಪುನ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಆ ಶೋರೂಮು ಎಡ್ಡೆ ಪುದರ್ ಬರಡು ಬಾಕಿದಕ್ಲೆಗಳ ಎಡ್ಡೆ ಕಡಿಮೆ ರೇಟೆಡ್ ಎಡ್ಡೆ ಕ್ವಾಲಿಟಿದ ಕಡಿಮೆ ರೇಟೆಡ್ ಎಡ್ಡೆ ಕ್ವಾಲಿಟಿದ ಭಾರಿ ಶೋಕದ ಸರ್ವಿಸ್ ಕೊರ್ಪುನಂಜಿನ ಶಕ್ತಿ ಪರಮಾತ್ಮೆ ಅರೆಗೆ ಕೊರಡೆ ಆ ವಿಶಾಲವಾಯಿನ ಮನಸ್ಸೆಲ್ಲ ಆ ಸೌಮ್ಯತೆ ಇಪ್ಪುನಂಜಿನ ಮೋನೆಡ್ ಆ ದೇವೇರಿ ಅರೆ ಕೊರಡು ಪಂದು ಆಯ್ತ ಒಟ್ಟಿಗೆ ಈತು ಜನ ಬೈದೇರು ಬತ್ತಿನಕ್ಲೆ ಮೋನೆಡ್ಲ ಆರು ಎಡ್ಡೆ ಅವಡು ಅರ್ನ ಶೋರೂಮ್ ಬೆಳಗಡು ಪನ್ಪುನಂದು ದೀಪಾವಳಿದ ಪೊಡ್ತು ಉದ್ಘಾಟನೆ ಮಂತಾರೆ ಮಾತೆರ್ನ ಆಶೀರ್ವಾದ ಇರೆಗೆ ಉಂಡು ಪ್ರಕಾಶನ್ನ ಅಂಚಾದ ಈರು ಬಾರಿ ಧೈರ್ಯಡು ದುಮ್ಮು ಬೋಲೆ ಇರೆ ಒಟ್ಟಿಗೆ ಎಂಕಿಲ್ಲ ಉಲ್ಲ ಎಂಜಿನಲ್ಲ ಮಲ್ಲಮಲ್ಲ ಬೆದೆ ಬಂಡೇರ್ ನಾನು ಎಂಗ್ಲಿಗೆ ನೇರವಾದ ಇಡೇನೆ ಕಡಪುರುವ ಅಂಚ ಪಾತೇರರ ಅವಕಾಶ ಮಂತ ಕೊಡ್ತೀನ ಭಾರಿ ಪ್ರೀತಿ ಲೆತ್ತದೆ ಉದ್ಘಾಟನೆ ಮನ್ಪೆರಲ ಅವಕಾಶ ಮಂತ ಕೊಡ್ತೀನ ಇರೆಗೆ ಯಾನು ವಿಶೇಷವಾದ ಉಡಲ್ ದಿಂಜಿನ ಸೊಲುಮೇಲಿನ ಸಂದಾದ ಎನ್ನ ಪಾತೆರ ಒಂತವೇ ಜೈ ಹಿಂದ್ ಜೈ ಕರ್ನಾಟಕ. ಈ ಕಾರ್ಯಕ್ರಮಕ್ಕೆ ಬತ್ತದು ಎಂಗ್ಲೊಟ್ಟಿಗೆ ಬತ್ತದು ಸೇರೊಂದು ಪ್ರಕಾಶನ ಪುಗೇಲಿಗೆ ಸಾತು ಕೊರ್ಪುನಂಚನ ಕೆಲಸ ಯಾಲ ಮಲ್ಪೆ ಪನ್ಪುನಂಚನ ಪಾತೆರದ ಒಂಜಿ ಪೊಲಬುನು ಕೊರ್ನಂಚನ ಸನ್ಮಾನ್ಯ ಸಂತೋಷ್ ಕುಮಾರ್ ರೈ ಬೋಳಿಯರ್ ಮೇರೆಗೆ ಉಡಲ್ಜಿ ಸೊಲ್ಮೇಲಿನ ಸಂದವನ್ನಲ್ಲ ಎಂಗ್ಲ ಮಾತೇನಲ್ಲ ಆಯ್ಕೆರೆ ಅರೆಗಲ ಸೊಲ್ಮೇಲು ಈ ಅನ್ವಿತ್ ಇಲೆಕ್ಟ್ರಾನಿಕ್ ಸಂಸ್ಥೆ ಇವತ್ತಿನಿಂದ ಗ್ರಾಹಕರಿಗೆ ಒಂದು ಇಲೆಕ್ಟ್ರಾನಿಕ್ ವಸ್ತುಗಳಿರ್ಬೋದು ಅಥವಾ ಫರ್ನಿಚರ್ ವಸ್ತುಗಳೆಲ್ಲವನ್ನು ಕೂಡ ಗ್ರಾಹಕರಿಗೆ ಒಂದು ನಿಗದಿತ ದರದಲ್ಲಿ ತನ್ನ ಲಭ್ಯವಾಗ್ತದೆ ನಿಗದಿತ ದರದಲ್ಲಿ ಜೊತೆಯಲ್ಲಿ ಬಂಪರ್ ಬಹುಮಾನ ಕೂಡ ಇದೆ. ಗ್ರಾಹಕರಿಗೆ ಯಾರು ಅದೃಷ್ಟಶಾಲಿಗಳಿದ್ದೀರಿ ಅದಕ್ಕೆ ಬಂಪರ್ ಬಹುಮಾನ ಒಂದು ದ್ವಿಚಕ್ರ ವಾಹನಗಳುಂಟು ಅದರ ಉದ್ಘಾಟನೆ ಕೂಡ ಅಂತಿಮವಾಗಿ ನಡೀಲಿಕ್ಕಿದೆ. ಅದರಿಂದ ಎಲ್ಲರೂ ಕೂಡ ಬಹುಮಾನದ ಆಸೆಗಾಗಿ ಅಲ್ಲ ಅನ್ವಿತ್ ಇಲೆಕ್ಟ್ರಾನಿಕ್ಸ್ನ ಮೇಲೆ ಪ್ರೀತಿ ಇಟ್ಟು ಈ ಒಂದು ಸಂಸ್ಥೆಯ ವಸ್ತುಗಳನ್ನು ಖರೀದಿಸಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ಕಳಕಳಿಯನ್ನು ವ್ಯಕ್ತಪಡಿಸುತ್ತಾ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಹೈದರ್ ಪತ್ತಿಬಾಡಿಯವರು ನಮ್ಮ ಜೊತೆ ಇದ್ದಾರೆ. ಒಂದು ಕ್ರಿಯಾಶೀಲರಾಗಿ ತನ್ನ ಸೇವೆಯನ್ನು ಸಮಾಜದಲ್ಲಿ ನೀಡ್ತಿರುವಂಥ ಸನ್ಮಾನ್ಯ ಹೈದರ್ ಪತ್ತಿಪಾಡಿಯವರು ಅನ್ವಿತ್ ಇಲೆಕ್ಟ್ರಾನಿಕ್ ಸಂಸ್ಥೆಗೆ ಶುಭ ಆಶೀರ್ವಾದದ ಶುಭ ನುಡಿಗಳನ್ನು ಸಲ್ಲಿಸಬೇಕಾಗಿ ವಿನಂತಿ. ದೀಪಾವಳಿಯ ಶುಭ ಸಂದರ್ಭದಲ್ಲಿ ಈ ನಾಡಿನ ಜನತೆ ರಾಜ್ಯದ ಜನತೆಗೆ ಶುಭಾಶಯಗಳನ್ನು ಕೊಡುತ್ತಾ ಇವತ್ತು ದೇರ್ಲೆಕಟ್ಟೆಯ ಒಂದು ಇತಿಹಾಸದೊಂದು ಒಳ್ಳೆಯ ದಿನ ಅಂತ ಹೇಳಿ ನಾವೆಲ್ಲ ಅನಿಸಿಕೊಳ್ತಾ ಇದ್ದೇವೆ. ಅದಕ್ಕೆ ಕಾರಣ ಇವತ್ತು ಉದ್ಘಾಟನೆ ಆಗುತ್ತಿರುವಂಥ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಮತ್ತು ಅನ್ವಿತ್ ಫರ್ನಿಚರ್ಸ್ ಮಾಲಕರ ಶ್ರಮ, ಪ್ರಕಾಶ್ರವರ ಶ್ರಮವಾಗಿರ್ತದೆ. ನಮಗೆಲ್ಲ ಈ ವೇದಿಕೆಯನ್ನು ಭಾಳಷ್ಟು ಚಂದ ಕಾಣಿಸಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಈ ದೇರ್ಲೆಕಟ್ಟೆಯ ಇಂಥ ಒಂದು ಅವಸ್ಥೆಗೆ ಕಾರಣ ಆದಂಥ ಈ ಕಟ್ಟಡದ ಮಾಲಿಕೆಯವರೇ, ಹಾಗೆಯೇ ನನ್ನ ಆತ್ಮೀಯ ಸಹೋದರ ಸಹೋದರಿಯವರೇ, ಇದೊಂದು ಭಾಷಣ ಮಾಡೋ ವೇದಿಕೆ ಅಲ್ಲದಿದ್ದರೂ ಕೆಲವೊಮ್ಮೆ ಈ ದೀಪಾವಳಿಯ ಸಂಭ್ರಮ ಕೆಲವು ಮಾತುಗಳನ್ನು ಹೇಳಲೇಬೇಕಾಗ್ತದೆ. ಇವತ್ತು ಈ ದೇರ್ಲೆಕಟ್ಟೆಯ ಪರಿಸರದಲ್ಲಿ ನಮಗೆ ಮಾಡಿರುವಂಥ ಈ ಒಂದು ಸಹಾಯ ಅಂತ ಹೇಳ್ಬೋದು. ಪ್ರಕಾಶ್ರವರು ಮಾಡಿದ್ದು ಅವರು ವ್ಯಾಪಾರ ಆಗಿರ್ಬೋದು, ಆದರೆ ನಮಗೆಲ್ಲರಿಗೂ ಈ ಪರಿಸರದ ಜನರಿಗೆ ಸಹಾಯ ಆಗಿದೆ. ಇದನ್ನು ನಾವು ಒಪ್ಪಲೇಬೇಕು. ಇವತ್ತು ಅವರು ಲಕ್ಷಾಂತರ ರೂಪಾಯಿ ಹಾಕಿಕೊಂಡು ಒಂದು ಮಳಿಗೆಯನ್ನು ಓಪನ್ ಮಾಡಿದ್ದಾರೆ. ಅವರ ಉದ್ದೇಶ ವ್ಯಾಪಾರವೇ ಇರ್ಬೋದು, ಆದರೆ ಈ ವ್ಯಾಪಾರವನ್ನು ನಿಲ್ಲಿಸುವಂಥ ಶಕ್ತಿ ನಾವು ಊರಿನ ಪರಿಸರದ ನಮಗೆಲ್ಲರಿಗೂ ಬೇಕು. ನಾವು ಒಂದು ಮಳಿಗೆ ಬಂದಾಗ ಆ ಮಳಿಗೆಗೆ ಭೇಟಿ ಕೊಟ್ಟು ಅಲ್ಲಿ ವ್ಯಾಪಾರ ಮಾಡದಿದ್ದರೆ ಪಾಪ ಅವರು ಇಷ್ಟೊಂದು ಶ್ರಮಪಟ್ಟು ಈ ಊರನ್ನು ಒಳ್ಳೆಯದು ಮಾಡಬೇಕೆಂಬ ಒಂದು ಉದ್ದೇಶವೂ ಇರ್ಬೋದು ಅವರ ಹತ್ರ. ಆ ಉದ್ದೇಶಕ್ಕೆ ಭಾಳ ಮಾರಕ ಆಗ್ತದೆ. ಆದ್ದರಿಂದ ಪರಿಸರದ ನನ್ನೆಲ್ಲ ನೆರೆಕೆರೆಯ ಎಲ್ಲ ಸಹೋದರ ಸಹೋದರರಿಗೆ ನಿಮ್ಮಲ್ಲಿ ನಾನು ಹೇಳ್ತೇನೆ, ಭಾಳಷ್ಟು ಇಂಥ ಕಟ್ಟಡಗಳು, ಇಂಥ ಉದ್ದಿಮೆಗಳು ತೊಕ್ಕೋಟ್ನಲ್ಲಿರ್ಬೋದು, ಮಂಗಳೂರಿನಲ್ಲಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿರ್ಬೋದು. ಆದರೆ ನಮ್ಮ ಮನೆಮಾಗಿಲಿಗಿರುವಂಥ ಈ ಒಂದು ಸಮಸ್ಯೆಯನ್ನು ಬಿಟ್ಟು ನೀವು ಆ ಕಡೆ ಹೋಗುವಾಗ ನೀವು ಸ್ವಲ್ಪ ಮುಖ ಈ ಕಡೆ ತಿರುಗಿಸಿಕೊಳ್ಳಿ. ಆಗ ಈ ಪ್ರಕಾಶರು ಮಾಡಿದಂಥ ಆ ಕಾರ್ಯಕ್ಕೆ ಒಳ್ಳೆಯ ದೇವರು ಒಳ್ಳೆಯದು ಮಾಡ್ತಾನೆ, ನಿಮಗೂ ಒಳ್ಳೆಯದು ಮಾಡ್ತಾನೆ. ನಾವು ಯಾವತ್ತೂ ನಮ್ಮ ಪರಿಸರವನ್ನು ಒಳ್ಳೆಯದು ಮಾಡಬೇಕಾದರೆ ಒಬ್ಬ ಉದ್ದಿಮೆಯನ್ನು ಸ್ಥಾಪಿಸಿದಂಥ ಅವನಲ್ಲಿ
ಅವರು ಅಷ್ಟೇ. ಪ್ರಕಾಶ್ರವರೇ, ನಿಮ್ಮಲ್ಲಿ ಒಂದು ಕಿವಿ ಮಾತು ಹೇಳ್ತೇನೆ. ಮಾಲಿಗೆ ಯಾರಿಗೆ ಎಟಕುವಂಥ ದರದಲ್ಲಿ, ಈಗ ತೊಕ್ಕೊಟ್ಟಲ್ಲಿ ಅದು ಸಿಗ್ತದೆ ಅಂತ ಹೇಳೋಕೆ ಒಂದು 2 ರೂಪಾಯಿ ಕಮ್ಮಿಯಲ್ಲೇ ಇಲ್ಲಿ ಸಿಗುವಾಗ ಜನರೇನು ಮಾಡ್ತಾರೆ, ತೊಕ್ಕೊಟ್ಟನ್ನು ನಿಲ್ಲಿಸ್ತಾರೆ, ಇಲ್ಲಿಗೆ ಬರ್ತಾರೆ. ಇದು ಸಾಧಾರಣ ವ್ಯಾಪಾರದ ಎಲ್ಲರ ಚಿಂತನೆ ಆಗಿರ್ತದೆ. ಯಾವಾಗ ಜನ ಎಲ್ಲರೂ ಇವತ್ತು ಭಾಳ ಬುದ್ಧಿವಂತರಿರ್ತಾರೆ. ಎಲ್ಲಿ ಯಾವ ರೀತಿಯಲ್ಲಿ ಒಂದು ನೀರುಳ್ಳಿಗೆ ಎಲ್ಲಿಯಾದರೂ ಸ್ವಲ್ಪ ಜಾಸ್ತಿ ಕ್ರಯ ಇರುವಾಗ ಇಲ್ಲೆಷ್ಟು 1 ರೂಪಾಯಿ ಕಮ್ಮಿ ಇದೆ ಅಂತ ಆ ಅಂಗಡಿಗೆ ಬರ್ತಾರೆ. ಇದು ಸಾಧಾರಣ ವ್ಯಾಪಾರ ಮಾಡುವಂಥ ವ್ಯಾಪಾರಿಗಳ ಮತ್ತು ಇವರ ಸಂಬಂಧ ಆಗಿರ್ತದೆ. ಆದ್ದರಿಂದ ನೀವು ನಿಮ್ಮ ಮಳಿಗೆಯಲ್ಲಿ ಏನು ಕೊಡ್ತೀರಿ, ಆ ಕೊಡುವಂಥ ವಸ್ತುಗಳಲ್ಲಿ ಉತ್ತಮವಾದ ವಸ್ತುಗಳನ್ನು ಕೊಡಿ, ಸ್ವಲ್ಪ ಮಿತವಾದ ದರದಲ್ಲಿಯೂ ಕೊಡಿ. ಆಗ ನಿಮಗೂ ವ್ಯಾಪಾರ ಆಗ್ತದೆ. ನಮ್ಮ ಊರಿಗೆ ಬಂದದ ನಿಮ್ಮನ್ನು ನಾನು ನನ್ನ ಊರಿನವರ ಪರವಾಗಿ ಬಹಳಷ್ಟು ಶ್ಲಾಘಿಸ್ತಾ ಇದ್ದೇನೆ, ಶುಭಾಶಯ ಕೊಡ್ತಾ ಇದ್ದೇನೆ ನಿಮಗೆ. ಆದ್ದರಿಂದ ಆತ್ಮೀಯರೇ, ನಾವೆಲ್ಲರ ಇವತ್ತು ಒಂದು ಒಳ್ಳೆಯ ಶುಭ ಸಂದರ್ಭ, ದೀಪಾವಳಿಯ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಬಾಳು ಬೆಳಕಾಗಲಿ. ಆ ದೀಪ ಹೇಗೆ ಬೆಳಗಿದೆಯೋ ಅಷ್ಟೇ ಬೆಳಕಿನಲ್ಲಿ ನಮ್ಮ ಜೀವನವು ಬೆಳಗಲಿ ಎಂಬುದನ್ನು ಆಶಿಸ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ನನ್ನ ಮಾತುಗಳನ್ನು ನಡೆಸ್ತೇನೆ. ಜೈ ಹಿಂದ್. ಈ ಊರಿನ ಜನನಾಯಕರಾಗಿ ತನ್ನ ಅಭಿಲಾಷೆಯ ಅಭಿವ್ಯಕ್ತದ ಅಭಿನಂದನೀಯ ಮಾತುಗಳನ್ನು ಸಲ್ಲಿಸಿದಂಥ ಸನ್ಮಾನ್ಯ ಹೈದರ್ ಪಾರ್ತಿಪಾಡಿ ಅವರಿಗೆ ವಂದನೆಗಳು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಶ್ರೀಯುತ ಚಂದ್ರಹಾಸ್ ಪಂಡಿತ್ ಅವರವರು ಭಾರತೀಯ ಜನತಾ ಪಕ್ಷ ಮಂಗಳೂರು ಮಂಡಲದ ಅಧ್ಯಕ್ಷರು ತನ್ನ ಶುಭಾಶಯದ ಮಾತುಗಳನ್ನು ಅನ್ವಿತ್ ಇಲೆಕ್ಟ್ರಾನಿಕ್ಸ್ ಸಂಸ್ಥೆಗೆ ನೀಡಬೇಕಾಗಿ ವಿನಂತಿ. ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯದೊಂದಿಗೆ ಇವತ್ತು ದೇರಳಕಟ್ಟೆಯ ಹೃದಯ ಭಾಗದಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ನಮ್ಮೆಲ್ಲರ ಆತ್ಮೀಯವಾಗಿರುವಂತಹ ಪ್ರಕಾಶ್ ರವರ ನೇತೃತ್ವದ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಮತ್ತು ಅನ್ವಿತ್ ಫರ್ನಿಚರ್ ಎನ್ನುವಂತಹ ಒಂದು ಸಂಸ್ಥೆ ಶುಭಾರಂಭಗೊಂಡಂತಹ ಈ ಸಂದರ್ಭ ನಮಗೆಲ್ಲರಿಗೂ ಬಹಳ ಸಂತೋಷವನ್ನು ಕೊಟ್ಟಂಥ ದಿನ. ಇಡೀ ತನ್ನ 10-15 ವರ್ಷಕ್ಕೂ ಮುಂಚೆನೇ ತೊಕ್ಕೋಟಿನಲ್ಲಿ ಚಿರಪರಿಚಿತರಾಗಿದ್ದುಕೊಂಡು ಯುವಕರೊಂದಿಗೆ ಸೇರಿಕೊಂಡು ಒಂದು ಒಳ್ಳೆಯ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಣ್ಣ ಸಂಸ್ಥೆಯಿಂದ ಹಂತ ಹಂತವಾಗಿ ಬೆಳೆದು ಬಂದು ಇವತ್ತು 2ನೆಯ ಸಂಸ್ಥೆ ದೇರಳಕಟ್ಟೆಯಲ್ಲಿ ಬಹಳ ಬೃಹತ್ ಮಟ್ಟದ ಒಂದು ಮಳಿಗೆಯನ್ನು ಸುಮಾರು 20ರಿಂದ 30-35 ಜನರ ತನ್ನ ಕೆಲಸಗಾರರೊಂದಿಗೆ ಇವತ್ತು ಸಂಸ್ಥೆಯನ್ನು ಪ್ರಾರಂಭಿಸಿದಂಥ ಈ ಸಂದರ್ಭ ಬಹಳ ಸೂಕ್ತವಾದಂಥ ಸಂದರ್ಭ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ದೇರಳಕಟ್ಟೆ ಜನ ಇವತ್ತು ಬಹಳ ಎಲ್ಲ ಉದ್ಯಮಗಳಿಗೆ ಸಹಕಾರ ಕೊಟ್ಟಂಥ ಜನ ನಾವು ಕಾಣಬಹುದು. ಒಂದು ಹಂತದಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಈ ದೇರಳಕಟ್ಟೆಯಲ್ಲಿ ಯಾವುದೇ ಒಂದು ಕಟ್ಟಡ ಇರದಂಥ ಸಂದರ್ಭದಲ್ಲಿ ನಾವು ಕಂಡಿದ್ದೇವೆ. ಇವತ್ತು ದೇರಳಕಟ್ಟೆ ಅನ್ನುವಂಥದ್ದು 3 ವಿಶ್ವವಿದ್ಯಾನಿಲಯಗಳನ್ನು ಹೊಂದಿರುವಂಥ ಒಂದು ಊರಾಗಿದ್ದು ಮತ್ತು ಈ ಊರಿನ ಎಲ್ಲ ಜನರ ಸಹಕಾರದಿಂದಾಗಿ ಇವತ್ತು ದೊಡ್ಡ ದೊಡ್ಡ ಉದ್ಯಮಗಳು ಇಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಯಿತು ಬಂಧುಗಳು. ಹಾಗಾಗಿ ನನಗೊಂದು ವಿಶ್ವಾಸ ಇದೆ, ಪ್ರಕಾಶ್ ಅವರು ಮಾಡಿದಂಥ ಈ ಒಂದು ಸಂಸ್ಥೆ ಖಂಡಿತವಾಗಿಯೂ ಈ ಊರಿನ ಜನರ ಸಹಕಾರದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯಾಗಿ ತನ್ನ ಕಾರ್ಯಕ್ಷೇತ್ರವನ್ನು ಇನ್ನಷ್ಟು ವಿಸ್ತರಿಸಲಿಕ್ಕೆ ಈ ಭಾಗದ ಜನರು ಸಹಕಾರ ಕೊಡ್ತಾರೆ ಅನ್ನುವಂಥ ವಿಶೇಷವಾದ ನಂಬಿಕೆಯೊಂದಿಗೆ ಇವತ್ತು ನನಗೆ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಶುಭ ಹಾರೈಸಲಿಕ್ಕೆ ಮತ್ತು ಈ ಕಾರ್ಯಕ್ರಮದ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರಕಾಶ್ ಮತ್ತು ಅವರೆಲ್ಲ ಬಂಧುಗಳಿಗೆ ದೀಪಾವಳಿಯ ಶುಭಾಶಯ ಮತ್ತು ಈ ನಮ್ಮ ಸಂಸ್ಥೆಯ ಒಂದು ಅಭಿವೃದ್ಧಿಗೆ ಶುಭಾಶಯ ಕೋರುವಂಥ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ನಮಗೆ ವಂದನೆಯನ್ನು ಸಲ್ಲಿಸ್ತಾ 2 ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀಯುತ ಚಂದ್ರಹಾಸ್ ಪಂಡಿತ್ ಅವರಿಗೆ. ಪ್ರಕಾಶ್ ಅವರ ಪ್ರತಿಭಾರ್ರೆ ಪ್ರಕಾಶ್ ಅವರ ಒಂಜಿ ಎಡ್ಡೆ ಗುಣ ದಾಯದೆ ಬಂಡ ಮಸ್ತ್ ಎಡ್ಡೆ ಗುಣ. ನಾನು ಐಟುಲ ಒಂಜಿ ಕೂಡ ಒಂಜಿ ಎಡ್ಡೆ ಗುಣನ ಪಾನ್ಪ ದಯ ಬಂಡ ತನಕ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಪಲ್ಲಗನೆ ತನಕ ಬತ್ತ ನಂಜನ ಉತ್ಪತ್ತಿದ ಒಂಜಿ ಅಂಶನ ಸಮಾಜದ ಅಶಕ್ತರಿಗೆ ಪಟ್ಟಣಂಚನ ಎಡ್ಡೆ ಮಾನವೀಯ ಹೃದಯ ಇತ್ತನಾರು ಪ್ರಕಾಶ್ ಪಡೆರೆ ಬಾರಿ ಹೆಮ್ಮೆ ಆಪುನ್ ದಯಬಂಡ ಬಲತ ಕೈಟ್ ಕೊರ್ನ ಎಡತ ಕೈಗೆ ಗೊತ್ತಾರ ಬಲ್ಲಿಗೆ ಆ ರೀತಿಯಾದ ಕೊರ್ಪುನಿ ಅಂಚನೇತ ಎಂಕಲ್ನಲ ಬೆದ ಬೆದ ಸೇವಕ ಕಾರ್ಯಗಳಾರು ಒಂಜಿ ಸೇವೆಯನ್ನು ಸಂದಾಯಿತ ಮಲ್ಪುನ ಜನ ಅನ್ವಿತ್ ಇಲೆಕ್ಟ್ರಾನಿಕ್ಸ್ ಸಂಸ್ಥೆದ ಮಾಲಕ್ಕೆ ಪ್ರಕಾಶ್ ಈ ನೆಟ್ಟಿಡು ನನಾತಾರಿಗೆ ಎಡ್ಡೆಪ್ಪದ ಆಶೀರ್ವಾದ ದೇವರು ಕೋರಡ ಪನ್ಪನ ಜನ ಪಾತ್ರದ ಒಟ್ಟಿಗೂ ಈ ಸಂದರ್ಭದ ಎಂಕ್ಲೊಟ್ಟಿಗೂ ಅಕೇರಿದ ಜುಮಾ ಮಸ್ಜಿದ್ ಎಂಕಲ್ನ ಅಧ್ಯಕ್ಷರು ಪಾತ್ರ ಹಿಡಿತಂದೆ ಜುಮಾ ಮಸ್ಜಿದ ಅಧ್ಯಕ್ಷರು ಮೋನು ದಯಮಂದ ಒಂದೆರಡು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅನ್ವಿತ್ ಫರ್ನಿಚರ್ ಇದರ ಎಂಕ್ಲ ಊರದ ಪರವಾದ ಒಂಜಿ ಶುಭಾಶಯ ಕೋರ್ದು
ಈ ಬಿಸ್ನೆಸ್ ಪ್ರಕಾಶ್ ಸ್ಟಾರ್ಟ್ ಮಲ್ತಿನ ಈ ಬಿಸ್ನೆಸ್ ಯಶಸ್ವಿ ಆವಡನ್ನು ಪಂಡದು ಏನು ಶುಭಾಶಯ ಮಲ್ತಂದು ದೇವರ ಪ್ರಾರ್ಥನೆ ಮಲ್ತಂದು ಅವನ್ ಐತೊಟ್ಟಿಗೆ ಸ್ಟಾಫ್ ನಕ್ಲೆಗ್ಲ ಎನ್ನ ಶುಭಾಶಯ ಕೊಡ್ದು ಊರ್ದ ಪೂರ ಊರ್ದಕ್ಲಿಗೆ ದೀಪಾವಳಿದ ಶುಭಾಶಯ ಕೊಡ್ದು ಈ ಬಿಸ್ನೆಸ್ ಯಶಸ್ವಿಯಾದ ಅವಾರ್ಡನ್ನು ಪಂಡದು ದೇವರ ನಟ್ಟೊಂದು ಎನ್ನ ಎಲ್ಲಿ ಪಾತ್ರ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಾತುಗಳನ್ನು ಹಾಕಿದಂಥ ಜುಮ್ಮಾ ಮಸ್ತಿ ಅಧ್ಯಕ್ಷರಿಗೆ ವಂದನೆಗಳು ಸಲ್ಲಿಸುತ್ತಾ ಇದೀಗ ಶಾಕೀರ್ ಅವರು ವೇದಿಕೆ ಬರಬೇಕು. ಶಾಕೀರ್ ಅವರು ಎಲೆಕ್ಟ್ರಾನಿಕ್ ಒಂದು ವ್ಯವಸ್ಥೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಶಾಕೀರ್ ಅವರಿಗೆ ಶಾಲು ನೆನಪಿನ ಕಾಣಿ ಗೌರವವನ್ನು ಶ್ರೀಯುತ ಸತೀಶ್ ಕುಂಪಲ್ರವರು ನೀಡಬೇಕಾಗಿ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಸಚಿನ್ ಮೋರೆ ಇದ್ದಾರೆ. BJP ಯುವ ಮೋರ್ಚಾದ ಅಧ್ಯಕ್ಷರು, ಜೊತೆಯಲ್ಲಿ ಬಜಾಜ್ ಫೈನಾನ್ಸ್ನ ಮ್ಯಾನೇಜರ್ ಕೂಡ ಆಗಿದ್ದಾರೆ. ಅವರ ಡಿಜಿಟಲ್ನ ಮಾಲಕರ ನೆಂಚಿನ ನೈತಿಕ ಅಕ್ವಾ ಡಿಜಿಟಲ್ ಸಂಸ್ಥೆಯ ಮಾಲಕರಿದೆ ಮತ್ತು ವೇದಿಕೆ ಬದದು ಎಂಕ್ಲು ಗೊರ್ಪಂಚ ನೆನಪಿನ ಕಾರ್ಯಕ್ಕೆ ಸ್ಮರಣಿಕೆಯನ್ನು ಸ್ವೀಕಾರ ಮಲ್ಪರು ನಮಗೆ ಮಾತಾಡಿದ್ರಲ್ಲ ಡಿಜಿಟಲ್ ಸಂಸ್ಥೆದ ಮೂಲಕ ವ್ಯವಸ್ಥೆ ನಮಗೆ ಸಹಕಾರ ಕೊರನಂಚನಕ್ಲಿಗೆ ಗೌರವ ಮಲ್ತನಂಚನ ನಮ್ಮ ಡಿಜಿಟಲ್ ಯುಗ ಅಂಚನ ಡಿಜಿಟಲ್ ಅವಲಕನೆ ಅವರ ಎಲ್ಲ ಕೆಲಸ ಕಾರ್ಯಕ್ಕೂ ಕೂಡ ಒಂದು ಮಾರ್ಗದರ್ಶನ ಮಾಡ್ತಾ ಬಂದಿರುವಂಥ ಶ್ರೀ ಸತೀಶ್ ಕುಂಬಲ್ರವರು ತನ್ನ ಶುಭ ನುಡಿಯನ್ನು ವೇದಿಕೆಯಲ್ಲಿ ನೀಡಬೇಕಾಗಿ ವಿನಂತಿ. ಬೊಲ್ಪುದ ಪರ್ಬ ಇನ್ನು ನಿಜವಾದ ಬೊಲ್ಪುದ ಪರ್ಬದಾನಿ ಪ್ರಕಾಶ ಬಂಡ ಸೂರ್ಯನ ಪ್ರಕಾಶ ಇತ್ತಲಕ ಇನ್ನು ತೊಕೊಟುಡಿತ್ತಿನ ಪ್ರಕಾಶ ಇನ್ನು ದೇರ್ಲಗಟ್ಟೆಗೆ ಪ್ರಕಾಶಿಸರೆ ಇಡೇ ಬೈದನು ಇಡೀ ವಿಧಾನಸಭಾ ಕ್ಷೇತ್ರದ ಇಡೀ ಕುಡ್ಲಾಡು ಅದನ್ನ ಇಡೀ ಜಿಲ್ಲೆಡು ಈ ಪ್ರಕಾಶ ಮೂಡ್ದು ಬರೋಡು ನಾಂಡ ದೇರ್ಲಗಟ್ಟೆದ ಪ್ರಕಾಶ ಅತ್ಯಂತ ಯಶಸ್ವಿಯಾದ ನಡಪುನಂಚಿನ ಕೆಲಸಲೇನೆ ಈ ಊರ್ದ ಮಾತು ಜನಕುಲು ಮಲ್ಪೆರೆ ಸಾಕಾರ ಕೊರಡು ಪಂಪುನ ನೆಲೆಟಿನಿ ಇಂಚಿತ್ತಿನ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಎನ್ನ ಆತ್ಮೀಯ ಮಿತ್ರರ ನಂಚಿನ ಅನ್ವಿತ್ ಎಲೆಕ್ಟ್ರಿಕಲ್ದ ಮಾಲಕರ ನಂಚಿನ ಪ್ರಕಾಶರು ಮಲ್ದೇರು. ಪ್ರಕಾಶರು ಭಾರಿ ಎಡ್ಡೆ ಜನ, ಮಾತ ಧರ್ಮದಕ್ಲೆಗ್ಲ ಮಾತ ಜನಕ್ಲೆಗ್ಲ ಅತ್ಯಂತ ಪ್ರೀತಿಡು ಬೋಡಿತ್ತಿನ ಜನ. ಇನ್ನೇ ಅರ್ನ ಯಶಸ್ವಿ ಅವೇ ಇನಿ ತೊಕೋಟದಂಚಿನ ಹೊಳಪೇಟೆದಂಚಿನ ಒಂಜಿ ಜಾಗಡು ಇನ್ನು ಆ ಕಡೆ ಪ್ರವೀಣ್ ಎಸ್ ಕುಂಪಲ ಪಲ್ಲಕನೆ ಅಲ್ಪ ಇಡೀ ಜನಕ್ಕಲ್ನ ಆಕರ್ಷಣೆ ಮಲ್ತೊಂದು ಮಾತ ಜನಾಂಗದ ಜನಕ್ಲೆಲ್ಲ ಪ್ರೀತಿ ವಿಶ್ವಾಸ ದೇತನೊಂದು ಆರು ಸಾಕಾರ ಮಲ್ಪನಾಗಲ ಮಾತ ಧರ್ಮದಾಗ್ಲಿಲ್ಲ ಮಾತ ಜನಕ್ಲೆಗ್ಲ ಆ ತೊಂದರೆ ಆತನಾಗಲಿ ಸಾಕಾರ ಮಲ್ಪನ ಕೆಲಸಲೇನು ನಿರಂತರವಾದ ಮಲ್ತೊಂದುಪ್ಪನೇನು ಯಾನು ಕನ್ನ ಅರೆತೂತೆ. ಇನ್ನು ಆ ಕಾರಣಕ್ಕೋಸ್ಕರ ಮಾತೆರೆಗಳ ಅರ್ನ ಒಂಜಿ ಮಾಲಕತ್ವದ ಅನ್ವಿತ್ ಎಲೆಕ್ಟ್ರಿಕಲ್ದ ಬಗ್ಗೆ ಮಾತೆರೆಗಳ ಅಭಿಮಾನ ಉಂಡು. ನಮ್ಮ ತೂಪ ಉಳ್ಳಾಲದ ಭಾಗ ಮೆತ್ತ ಬೇತೆ ಭಾಗಡರ್ನ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಅವು ಪೂರ ಉಂಡು. ಹಿಂಗೆ ಮಸ್ತು ಖುಷಿದಾದ ಬಂಡ ಅರೆಗೆ ನಮ್ಮ ದಾಯ ಸಪೋರ್ಟ್ ಮಲ್ಪಡು ಬಂಡ ವರಿ ಕಷ್ಟ ಬದ್ದದ ಮಿತ್ತು ಬರ್ಪುನ ಹಾಗೆ ನಮ್ಮ ನಿಜವಾದ ಹಾಗೆ ಪೂರ್ಣ ಪ್ರಮಾಣದ ಇದರಕ್ಕೆ ಸಪೋರ್ಟ್ ಮಲ್ಪಡು ಆರು ಕಷ್ಟ ಬರ್ತದೆ ಇಂಚಿತ್ತಿನ ಸಂಸ್ಥೆ ಇನ್ನು ಅರ್ನ ಕುಟುಂಬದಕ್ಲೆಗೆ ಅವು ಎಂಕ್ಲ ಒಂಜಿ ಹುಡುಗಿ ಈತ ಮಲ್ಲ ಸಂಸ್ಥೆಯನ್ನು ಉದ್ಘಾಟನೆ ಮಲ್ಪೆರೆಗೆ ಆತ್ಮನ ಅಂಚಿನ ಒಂಜಿ ತಾಕತ್ತನ್ನು ತೋಜಾದೇತ ಅಂತ ಅನ್ಪುನ ಅಕ್ಕಲ್ನ ಕುಟುಂಬದಕ್ಲೆಗೆ ಭಾರಿ ಖುಷಿ ಅವು ಇಂದು ಉಪ್ಪುನಿ ಮನುಷ್ಯನ ಜೀವನಡು ಮಾತೆರೆಗ್ಲ ಮನುಷ್ಯಗೆ ಪ್ರಯತ್ನ ಮಲ್ತಂಡ ಪ್ರತಿ ಒರಿಯರ್ಲ ಸಾಧನೆ ಮಲ್ತಂದಾಂಡ ಯಶಸ್ವಿ ಆರೆ ಸಾಧ್ಯ ಉಂಡು ಒಂದು ಪನ್ಪುನೇನು ಪ್ರಕಾಶ್ ದೆತ್ತು ತೋಜಾದೇ ಇರಂದು ಪನೇರು ಅತ್ಯಂತ ಸಂತೋಷ ಪಡೆಪೆ ಇಂಚಿತ್ತಿನ ಯಶಸ್ವಿ ಕೆಲಸಲೇನು ನಿರಂತರವಾದ ಮಲ್ಪುಗ ಆರು ಅಂಗಡಿ ಪಾಡಿದ ಆಯ್ ಪೆಟ್ಟಿಗೆ ಮೂಲು ಬೇರೆ ಆಪುಣಂದತ್ತು ಮುಲ್ಪ ಮಾತ ಜನಕುಲ್ ಬತ್ತದ ವ್ಯವಹಾರ ಮಲ್ತಿರಂದಾಂಡ ಮಾತ್ರ ವ್ಯಾಪಾರ ಆಪುನು. ಈ ಭಾಗದ ಇಬ್ರಾಯಕ್ಕನ ಪುರ ಬಗ್ಗೆ ಬಕ್ಕ ಮೊಹಮ್ಮದಕ್ಕ ನಿಕ್ಲ ಬಗ್ಗೆ ಮೋನಕ್ಕ ಐದರ ಪ್ರತಿಪಾಡಿ ಇಡೀ ನಮ್ಮ ಯಾನೆ ಆ್ಯಪಲ ಪನ್ರಂಡು ಉಳ್ಳಾಲದ ಮಲ್ಲ ಕಣ್ಣು ಬಕ್ಕ ಮಲ್ಲ ಹೃದಯ ಭಾಗ ಭಾರಿ ಎಡ್ಡೆ ಬುಲೆ ಒಂದು ಪುನಃ ಸಿಟಿ ಹೋಗಿ ಪಂಡ ಒಂಜಿ ರೀತಿಯಲ್ಲಿ ದೇರ್ಲಗಟ್ಟೆ ಅಂತ ಪಂಡ ಅಣ್ಣ ತಪ್ಪೇ ಒಂದು ಅದು ಆ ರೀತಿಯಲ್ಲಿ ದೇರ್ಲಗಟ್ಟೆ ಬುಲೆ ಒಂದುಂಡು ಅಂಚಿತ್ತಿನ ಜಾಗಗೆ ಇಂಚಿತ್ತಿನ ಒಂಜಿ ಮಳಿಗೆ ತೂನಗನೆ ಇಂಕ್ಲೆ ಖುಷಿ ಆಪುನಿ ಮಳಿಗೆನ ತೂನಗನೆ ನಿಜವಾದ ಬಿಲ್ಡಿಂಗ್ ಮಲ್ತುಕೊರ್ನ ಅಕ್ಕಾಗೆ ನಿಜವಾದ ಧನ್ಯವಾದ ಸಮರ್ಪಣೆ ಮಲ್ಪಡು ಭಾರಿ ಶೋಕದ ಬಿಲ್ಡಿಂಗ್ನ ಮಲ್ತುಕೊರ್ತಾರೆ ಉಲೈ ತೂನಗ ವಾ ಸಾಮಾನು ಚಂದ್ರಾಸರೆ ಉಂಡು ಆ ಸಾಮಾನು ಇಜ್ಜಿಂದ ಇಜ್ಜಿ ಪ್ರಕಾಶರು ಎಂಚ ಸಟ್ಟು ಮಲ್ತದೇರಂದು ಗೊತ್ತಿಜ್ಜಿ ಮಾತಾ ನಮೂನೆದ ಸಾಮಾನ್ಲ ಕಂತದ್ದು ಕೊರ್ತೇರು ಅಂಚ ಅದು ನಮ್ಮ ಮಾತೆಲ್ಲ ನಮ್ಮ ಇಲ್ಲಾಗ ಬೋಡಿತ್ತಿನ ಸಾಮಾನ್ಲಿನ ದೆತೋನುಣ್ಣಕ್ಕೆ ಅರ್ಧ ಆರ್ಥಿಕವಾಯಿನಂಚಿನ ಬ್ಯಾಂಕ್ದ ಮುಖಾಂತರ ಬೇತೆ ರೀತಿಯ ಸಹಕಾರ ಮಲ್ಪನಂಚಿನ ಸಾಲ ಸೌಲಭ್ಯ ಕೊರ್ಪನಂಚಿನ ವ್ಯವಸ್ಥೆಲ್ಲ ಅರ್ಧ ಇತ್ತಿನಿಡ್ದಾದ್ರ ಐನು ಪೂರ ಸದುಪಯೋಗ ಮಲ್ಪನ ಮುಖಾಂತರ ಇನ್ನು ಈ ರೀತಿದ ಒಂದು ಎಡ್ಡ ಉದ್ಘಾಟನಾ ಕಾರ್ಯಕ್ರಮ ಮಲ್ಪೆರೆಗೆ ಆರು ಮಸ್ತ್ ಪ್ರಯತ್ನ ಮಲ್ತುದುಪ್ಪೇರು ಪಾಪ ಒಂಜಿ ವ್ಯಕ್ತಿ ಎಂಕ್ಲು ಕೆಲವು ಸರಿ ಎನ್ನೇರುಂಡು ಮಾತ ಸಂಘಟನೆದ ಒಂದು 100 ಜನ ಸೇರಿದ ಮಲ್ಪನಾಗೆ ದಾದ ತಪ್ಪುಲಾಪನು ಅಂಡ ಒಂಜೇ ವ್ಯಕ್ತಿಗೆ ಗುಂತುದು
నేను ಪೂರ ಆಲೋಚನೆ ಮಲ್ತದ್ದು ಉದ್ಘಾಟನೆ ಸಮಾರಂಭ ಇದು ಪೊರ್ಲುಡು ಮಲ್ತನೆ ಕರೆಗೆ ಅಭಿನಂದನೆ ಸಲ್ಲಿಸಾದಾರ ನಾವು ವ್ಯವಹಾರ ಕ್ಷೇತ್ರ ಅತ್ಯಂತ ಎಡ್ಡ ರೀತಿಯ ವಿಜೃಂಭಿಸಡೆ ನಮ್ಮ ಮುಲ್ತುಡ್ದು ಸೀದಾ ಮುಡಿಪುವಾಡು ಮುಡಿಪುಡ್ದು ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಬೇದೆ ಬೇದೆ ಬಾಗಡು ದಕ್ಷಿಣ ಕನ್ನಡ ಜಿಲ್ಲೆದ ಇತ್ತಾರು ಮುಲ್ತು ಜಿಲ್ಲೆ ಕಡತದ ಚಿಕ್ಕಮಂಗ್ಳೂರಿಗೆ ಹೋದಾತನೆ ದಯಬಂಡ ಪುಟ್ಟದನ ಊರುಡು ಉಡುಪನ ಓಡಿಸಿ ಅಂಚಾದ ಕರ್ನಾಟಕ ರಾಜ್ಯದಾದ್ಯಂತ ಬೇತೆ ಬೇತೆ ಬಾಗಡ ಅನ್ವಿತ್ ಎಲೆಕ್ಟ್ರಿಕಲ್ ಪನ್ಪನಂಜಿ ಸಂಸ್ಥೆ ಭಾರಿ ಪ್ರಕಾಶಮಾನ ಅವಾರ್ಡ್ ಬೆಲಗಡೆ ಪ್ರಕಾಶ ನೀಡಿದ ಮುಖಾಂತರ ಯಶಸ್ವಿ ಆದ ಎಷ್ಟೋ 1000 ಜನಕ್ಕೆ ಉದ್ಯೋಗ ಕೊರ್ಪುನಂಚಿನ ಸೌಭಾಗ್ಯನ ದೇವರಿಗೆ ಒದಗಿಸಾದ ಕೊರಡಂದ ದೇವರ ಪ್ರಾರ್ಥನೆ ಮಲ್ತದ ಅವಕಾಶ ಕೊರ ನನಗೆ ಮಾತ್ರ ಧನ್ಯವಾದ ಸಲ್ಲಿಸದೆ ಎನ್ನ ಪಾತ್ರನಿಂದವೇ ಜೈನ್ ಕರ್ನಾಟಕ ಒಂದು ಆತ್ಮೀಯರಾದ ನಮ್ಮೊಟ್ಟಿಗೆ ಬರ್ತದೆ ಈ ಸಂಸ್ಥೆಗೆ ಶುಭ ಕಾಮಣದ ಪಾತ್ರದ ನುಡಿ ಬುತ್ತುನು ಕೊರನಂಚಿನ ಸತೀಶ್ ಕುಂಪಲ್ರಿಗೆ ಸೊಲ್ಮೇಲೆ ಸಂದಮದು ಕಾರ್ಯಕ್ರಮ ಮುಗಿಯುತ್ತಲ್ಲದ ಹಂತಕ್ಕೆ ಬೈದು ನಾಣ್ಲ ನಮಗೆ ಒಂಜಿ ಸಹಾಯ ಸಹಕಾರ ಕೊರನಕ್ಲೆ ನೆಂಚಿ ಎಂಕ್ಲು ನೆಂಪು ಮನ್ಪುನಂಚಿನ ಗೌರವ ಕೊರ್ಪುನಂಚಿನ ಕೆಲಸ ಮಲ್ತೊಂದಿಲ್ಲ ಇನ್ನೆಲ್ಲಿಟ್ಟು ಎಂಕ್ಲೊಟ್ಟಿಗೆ ಸತೀಶ್ ಈ ಕಾರ್ಯಕ್ರಮದಲ್ಲಿ ಸತೀಶ್ ನಾಯಕ್ CA ಯಶಸ್ವಿ ಅಸೋಸಿಯೇಟ್ಸ್ ಇದರ ಸಂಸ್ಥೆಯ ಪ್ರತಿನಿಧಿಯಾಗಿರುವಂಥ ಸತೀಶ್ ನಾಯಕ್ರವರು ಬಂದು ನಾವು ಕೊಡುವಂಥ ಶಾಲು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ಸಂಘಟಕ ನೆಂಚಿನ ಅರ್ಜುನ್ ಮಾಡೂರು ಜಗದೀಶ್ ಧನಂಜಯ ಉತ್ತಮ ಸಂಘಟಕರು ಜೊತೆಯಲ್ಲಿ ಪ್ರಕಾಶನ ಒಂದು ಆತ್ಮೀಯ ಗೆಳೆಯರು ಆಗಿರುವಂಥ ಅರ್ಜುನ್ ಮಾಡೂರು ಧನಂಜಯರವರಿಗೆ 300 ಅವರು ಜಮ್ಮು ಮಸ್ಜಿದ್ ಅಧ್ಯಕ್ಷರು ದಯಾನಂದ್ ತೊಕ್ಕೋಟು ಧನಂಜಯ್ ಮೋನೂರವ್ರು ನೀಡಬೇಕಾಗಿರುತ್ತೆ. ಧನಂಜಯ ತೊಕ್ಕೋಟು ಜಗದೀಶ್ ದಯವಂತದ ಬಲೆ ಮೊಹಮ್ಮದಕ್ಕ ದಯವಂತ. ಈ ಒಂದು ಸಂದರ್ಭದಲ್ಲಿ ನಮಗೆ ದೇವರ್ಲಕಟ್ಟೆ ಪ್ರದೇಶದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮ ನೇರವಾಗಿ ಪ್ರತಿಯೊಂದು ಗ್ರಾಮಕ್ಕೂ ಮೂಲೆ ಮೂಲೆಗೂ ಅದರ ಅಬ್ಬಕ ಚಾನಲ್ನ ಗಣೇಶ್, ನಮ್ಮ ಹೊಸದುರ್ಗ ಚಾನಲ್ ಆಸಿಫ್ ಬಾಬುಗಟ್ಟೆ, ಅದೇ ರೀತಿ ಚಾನಲ್ 9 ನೇರ ಪ್ರಸಾರದ ವ್ಯವಸ್ಥೆ ಚಾನಲ್ 9 ಪ್ರತಿನಿಧಿಗಳು ಬಂದು ರೆಹಮಾನ್ ಮಿಮಿಕ್ರಿ ರೆಹಮಾನ್ ಬಂದು ಸ್ಮರಣಿಕೆ ಸ್ವೀಕರಿಸಬೇಕಾಗಿ ವಿನಂತಿ. ದಿನೇಶ್ ನಾಯಕ್, ಹೆಡ್ಲೈನ್ ಕರ್ನಾಟಕ ಪತ್ರಿಕೆಯ ವರದಿಗಾರ ದಿನೇಶ್ ನಾಯಕ್. ಅನ್ವಿತ್ ಈ ಶಾಪು ತೊಕ್ಕೊಂಡು ಭಾರಿ ವರ್ಷದ నుంచి ಸರ್ವಿಸ್ ಮಂತೊಂದು ಇನಿ ಪ್ರಕಾಶ್ ಈ ದೇರ್ಲಕಟ್ಟಡಿ ಈ ಭಾಗಗಳು ಭಾರಿ ಪೊರ್ಲುದ ಮಲ್ಲ ನೆಟ್ ಮಲ್ತದೇರು ಮೇರ್ನ ವ್ಯಾಪಾರಡು ಮೇರೆಗೆ ದೇವರು ನನಾತ್ ಮಿತ್ತು ಕೊರತು ನನಾತ್ ಶಾಪ್ ಮಲ್ಪನ ಅವಕಾಶ ದೇವರು ಒದಗಿಸೋದು ಎನ್ನ ಪ್ರಾರ್ಥನೆ.